ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय, नामाचार्य विदास की जय, ಶ್ರೀಲ ಪ್ರಭುಪಾದ की जय। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಓಕೆ, ಇವತ್ತಿನ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಸೊ ಇವತ್ತಿನ ಅಧ್ಯಾಯದಲ್ಲಿ ಕೃಷ್ಣ ಅವನ ಒಂದು ವಿಶ್ವರೂಪ ದರ್ಶನ ತೋರಿಸ್ತಾನೆ. ಸೊ ನೋಡೋಣ. ಓಕೆ, ಇವತ್ತು ನಾನೇ ಓದ್ತೀನಿ, ಯಾಕಂದ್ರೆ ಶ್ಲೋಕಸ್ ತುಂಬಾ ಇದೆ, ಲೇಟ್ ಆಗುತ್ತೆ. ಎಲ್ಲರಿಗೂ ಟೈಮ್ ಕೊಟ್ರೆ ಟೈಮಿಗೆ ಮುಗ್ಸಕ್ ಆಗಲ್ಲ. ಸೊ ಐ ಥಿಂಕ್ ಸ್ಟಿಲ್ ಇಟ್ ಮೇ ಗೋ ಟಿಲ್ 10-15 ಹೋಗ್ಬೋದೇನೋ ಇವತ್ತು. ಓಕೆ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತ್ವೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಓಕೆ, ಈಗ ಯಾರಿಗೆ ನೆನಪಿದೆ ಅಂದ್ರೆ ಯಾರು ಹೇಳ್ಬೋದಾ ಕೃಷ್ಣಂದು ಇಲ್ಲಿ ಮೋಹ ಅಂದ್ರೆ? ಈಗ 5 ಕಾರಣಗಳು ಕೊಡ್ತಾನೆ, ಅಂದ್ರೆ ನನಗೆ ಯುದ್ಧ ಮಾಡಕ್ ಆಗಲ್ಲ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ. ಯಾರಿಗಾರು ಹ್ಯಾಂಡ್ ರೈಸ್ ಮಾಡಿ ಗೊತ್ತಿದ್ರೆ ಯಾವ್ದದು ಕಾರಣಗಳು? 5 ಕಾರಣಗಳು ಯಾವ್ದದು? ಎಸ್, ಆಶಾ ದೀಪ್ ಮಾತಾಜಿ, ನೀವೆಲ್ಲ ಇದಕ್ಕೆ ರೈಸ್ ಮಾಡಿದ್ದ ಅಂತಲ್ಲ, ಲೋವರ್ ಮಾಡ್ಬಿಡಿ, ಬರೀ ಆನ್ಸರ್ ಗೊತ್ತಿರೋರು ಮಾಡಿ ದಯವಿಟ್ಟು. ನಿಮ್ದೆಲ್ಲ ಹ್ಯಾಂಡ್ ರೈಸ್ ಇದೆ ಅಲ್ಲ, ನೀವೆಲ್ಲ ಲೋವರ್ ಮಾಡಿ, ಓನ್ಲಿ ಪ್ರಶ್ನೆಗೆ ಗೊತ್ತಿರೋರು ಆನ್ಸರ್ ಇದ್ ಮಾಡಿ. ಪಲ್ಲವಿ ಮಾತಾಜಿ ಗೊತ್ತಿದ್ಯಾ ಆನ್ಸರ್? ಯಾರಿಗೂ ನೆನ್ಪಿಲ್ವಾ? ಅರ್ಜುನ 5 ಕಾರಣವು. ಓಕೆ, TYN ಮಂಜುನಾಥ್ ಹೇಳಿ. ಸಹಾನುಭೂತಿ, ಸಂತೋಷ ಇಲ್ಲ ಅಂತ, ಪಾಪ, ಕುಟುಂಬ ಸಂಪ್ರದಾಯ ಮತ್ತು ನಿರ್ಣಯ. ವೆರಿ ಗುಡ್, ಎಸ್. ಸೊ ಈ 5 ಕಾರಣಗಳನ್ನ ಅರ್ಜುನ ಕೊಡುವಂತದ್ದು. ಸೊ ಈಗ ಅವನಿಗೆ ಯಾವುದೇ ತರದ ಒಂದು ಇದಿಲ್ಲ ಈಗ, ಅಂದ್ರೆ ಸಾಧ್ಯ ಇಲ್ಲ ನನಗೆ ಯುದ್ಧ ಮಾಡಕ್ಕೆ, ಅದೆಲ್ಲ ಇಲ್ಲ ಈಗ. ಅಂದ್ರೆ ಅವನಿಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅಂದ್ರೆ ನಿನ್ನೆ ಅಧ್ಯಾಯದಲ್ಲಿ ಅವನು ಕೃಷ್ಣನ ಪರಮೋತ್ತಮ ಅಂದ್ರೆ ಸುಪ್ರೀಂ ಪರ್ಸನಾಲಿಟಿ ಅಂದ್ರೆ ಭಗವಂತ ಅಂತ ಒಪ್ಕೊಂಡಾಯ್ತು. ಸೊ ಹಾಗಾಗಿ ಈಗ ಇಲ್ಲಿ ಹೇಳ್ತಾ ಇರೋಂಥದ್ದು, ನನಗೆ ಎಲ್ಲಾ ತರ ಮೋಹಗಳು ನಾಶವಾಗಿದೆ ಅಂತ ಹೇಳಿ, ಈಗ ನಿನ್ನ ಒಂದು ಅನುಗ್ರಹದಿಂದ ನನಗೆ ಎಲ್ಲಾ ಮೋಹ ನಾಶ ಆಯ್ತು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅರ್ಜುನ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾ ತತ್ವಂ ಮಹಾತ್ ಆತ್ಮಾ ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ
द्रष्टुमिच्छामि ते रूपम् ऐश्वरं पुरुषोत्तम मन्यसे यदि तच्चक्यं मया द्रष्टुमिति प्रभो योगेश्वर ततो मे त्वं दर्शयाम ಯಾತ್ಮಾನಮವ್ಯಯಂ. ಕಮಲ ನೇತ್ರನೆ, ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಪರಮ ಪ್ರಭುವೆ, ಪುರುಷೋತ್ತಮನೆ, ನೀನು ನಿನ್ನನ್ನು ವರ್ಣಿಸಿಕೊಂಡ, ಅಂದ್ರೆ ನಿನ್ನೆಯ ಶ್ಲೋಕದಲ್ಲಿ ನೋಡಿದ್ವಿ ನಾವು 10 ಪಾಯಿಂಟ್ ಅಂದ್ರೆ ಚತುಶ್ಲೋಕಿ, ಎಸೆನ್ಸ್ ಆಫ್ ಭಗವದ್ಗೀತಾ ಅಂದ್ರೆ ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಹೇಳ್ತಾರೆ. 10.8 ಇಂದ 10.12 ಅಂದ್ರೆ ಮೊದಲನೇ ಎರಡದು ಭಕ್ತರು ಏನ್ ಮಾಡ್ಬೇಕು, ಮತ್ತೆ ಕೃಷ್ಣ ಹೇಗೆ ರೆಸಿಪ್ರೊಕೇಟ್ ಮಾಡ್ತಾನೆ ಭಕ್ತರಿಗೆ ಅಂತ ಹೇಳುವಂಥದ್ದು. ಸೊ ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಆಮೇಲೆ ವೈಭವಗಳನ್ನ ನೋಡಿದ್ವಿ, ಕೃಷ್ಣನ ವೈಭವಗಳು 82 ಆಪುಲೆನ್ಸಸ್ ಅಂದ್ರೆ ಒಟ್ಟು ಅದರ ಬಗ್ಗೆ ಕೃಷ್ಣ ವಿಸ್ತಾರವಾಗಿ ನಿನ್ನೆ ಹೇಳಿರುವಂತದ್ದು, ಯಾವ್ದ್ಯಾವ್ದ್ರಲ್ಲಿ ನಾವು ಕೃಷ್ಣನ ನೋಡ್ಬೋದು ಅಂತ ಹೇಳಿ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಅರ್ಜುನ ಹೇಳುವಂಥದ್ದು. ಮತ್ತೆ ಪರಮ ಪ್ರಭುವೆ, ಪುರುಷೋತ್ತಮನೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಸೊ ಅಂದ್ರೆ ಕೃಷ್ಣನ ನಿಜವಾದ ಸ್ವರೂಪ ಅಂದ್ರೆ ಗೋಲೋಕದಲ್ಲಿ ಹೇಗಿರುವಂತದ್ದು ಕೃಷ್ಣ, ಅದೇ ಸ್ವರೂಪದಲ್ಲಿ ಇಲ್ಲಿ ಕೃಷ್ಣನ ಅಂದ್ರೆ ಅರ್ಜುನನ ಮುಂದೆ ಕಾಣ್ತಾ ಇದ್ದಾನೆ ಅಂತ ಕೃಷ್ಣ ಅರ್ಜುನ ಒಪ್ಕೊಳ್ತಾ ಇರುವಂತದ್ದು. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ, ನಿನ್ನ ಈ ರೂಪವನ್ನು ನೋಡಲು ಬಯಸುತ್ತೇನೆ. ಸೊ ನೀನು ಹೇಗೆ ಹೇಗೆ ಈ ಸೃಷ್ಟಿಯೆಲ್ಲ ಆಯ್ತು, ಅಂದ್ರೆ ಯಾವ ತರ ಈ ಭೌತಿಕ ಪ್ರಪಂಚದಲ್ಲಿ ನೀನು ಪ್ರವೇಶಿಸಿದ್ಯಾ, ಅದ್ರ ಬಗ್ಗೆ ನನಗೆ ತಿಳ್ಕೊಳಕ್ಕೆ ನನಗೆ ಕುತೂಹಲ ಅಂತ ಹೇಳಿ. ಸೊ ಅರ್ಜುನನ ಪ್ರಶ್ನೆ ಇದು. ಮತ್ತೆ ಓ ಪ್ರಭುವೆ, ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಸೊ ಇದು ನಮ್ರತೆ ಅರ್ಜುನಂದು. ಅಂದ್ರೆ ಅವನ ಲೈಕ್ ಅಂದ್ರೆ ಅಷ್ಟೊಂದು ಅಂದ್ರೆ ಗೆಳೆಯ ಆಗಿದ್ದ ಅಂದ್ರೆ ಅವರು ಇಬ್ರು ಕಸಿನ್ಸ್ ಅಲ್ಲ, ಹಾಗಾಗಿದ್ರು ಸಹ ಅವನು ನಮ್ರತೆಯಿಂದ ಕೇಳೋಂಥದ್ದು. ಅಂದ್ರೆ ಏನೇ ಕೇಳಿದ್ರು ಕೃಷ್ಣ ಮಾಡ್ಬೋದು, ಆದ್ರೂ ನೀನ್ ನನಗೆ ಯೋಗ್ಯತೆ ಇದ್ರೆ ತೋರ್ಸು ಅಂತ ಕೇಳುವಂಥದ್ದು ಅರ್ಜುನ. ಸೊ ಹಾಗಿದ್ರೆ ನಿಮ್ಮಲ್ಲಿ ಪ್ರಶ್ನೆ, ಅರ್ಜುನನು ಕೃಷ್ಣನನ್ನು ವಿಶ್ವರೂಪ ತೋರಿಸಲು ಏಕೆ ಕೇಳಿದನು? ಅರ್ಜುನನು ಕೃಷ್ಣನನ್ನು ಅನುಮಾನಿಸಿದನ? ಓಕೆ, ಯಾಕೆ ಕೇಳಿದ್ನು ಅಂತ ಯಾರ ಹ್ಯಾಂಡ್ ರೈಸ್ ಮಾಡಿ ಗೊತ್ತಿರೋರು? ಎಸ್ ಶಿಲ್ಪಾ ಕೇನ್? ಮಾತಾಜಿ, ಕೃಷ್ಣನ ಭಗವಂತ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಹಾ, ಗುಡ್ ಆನ್ಸರ್. ಸೊ ಅರ್ಜುನನ್ ತನ್ನನ್ನು ವಿಶೇಷವಾಗಿ ಪರಿಗಣಿಸಿದನು, ಹೌದಾ? ನಾನು ವಿಶೇಷ ಅಂತ ಅನ್ಕೊಂಡಿದ್ನ ಅರ್ಜುನ? ಹ್ಯಾಂಡ್ ರೈಸ್ ಮಾಡ್ಬೋದು. ಹಾ ಮಾಲತಿ ಮಾತಾಜಿ ಹೇಳಿ. ಅನ್ಕೊಂಡಿರಂಗಿಲ್ರಿ ಮಾತಾಜಿ, ಆ ಕೃಷ್ಣನ ಬಗ್ಗೆ ಅವನ ವಿಶ್ವರೂಪನ ತೋರಿಸ್ಬೇಕು ಅಂತ ಎಲ್ಲಾರು ಅವನ ಭಕ್ತಿಯನ್ನ ನೋಡ್ಬೇಕು ನಾವು ಅನ್ನೋದ್ ತೋರ್ಸೋದು, ಎಲ್ಲಾ ದೇವ್ರು ಅವನಲ್ಲೇ ಇದ್ದಾರ ಅನ್ನೋದ್ ತೋರ್ಸೋದಕ್ಕಾಗಿ ಅರ್ಜುನ ಇದನ್ ಮಾಡ್ತಾನೆ. ಎಸ್, ವೆರಿ ಗುಡ್. ಸೊ ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಪರಿಗಣಿಸುವ ಜನರಿಗೆ ಮನವರಿಕೆ ಮಾಡಲು ಮತ್ತು ಕೃಷ್ಣನನ್ನು ವೈಭವೀಕರಿಸಲು. ಸೊ ಇದು ಯಾವಾಗ್ಲೂ ಮ್ಯೂಚುವಲ್ ಇರುತ್ತೆ. ಅಂದ್ರೆ ಕೃಷ್ಣನಿಗೆ ಅವರ ಭಕ್ತರನ್ನ ಗ್ಲೋರಿಫೈ ಮಾಡ್ಬೇಕು, ಭಕ್ತರಿಗೆ ಕೃಷ್ಣನ ಗ್ಲೋರಿಫೈ ಮಾಡ್ಬೇಕು. ಸೊ ಹಾಗಾಗಿ ಅವನಿಗೆ ಅರ್ಜುನನಿಗೆ ಎರಡು ಕಾರಣಕ್ಕೆ, ಒಂದು ಕಲಿಯುಗದ ಕಲಿಯುಗದಲ್ಲಿ ತುಂಬಾ ಜನ ಹೇಳ್ಬೋದು ಅಂದ್ರೆ ಕೃಷ್ಣ ನಮ್ ತರನೇ ಮನುಷ್ಯ ಅಂತ ಹೇಳಿ. ಸೊ ಅಂತವ್ರಿಗೆ ಒಂದು ಎಕ್ಸಾಂಪಲ್ ಅಂದ್ರೆ ತೋರ್ಸಕ್ಕೋಸ್ಕರ ಹೇಳುವಂತದ್ದು ಅಂತ. ಮತ್ತೆ ಇನ್ನೊಂದು ಕೃಷ್ಣನ ವೈಭವೀಕರಿಸೋದು. ಸೊ ಈಗ ಕಲಿಯುಗದಲ್ಲಿ ತುಂಬಾ ಜನ ಅಂದ್ರೆ ಈ ತರದ ಇರ್ತಾರೆ ಗುರುಗಳು ಅಂದ್ರೆ ಸೋ ಕಾಲ್ಡ್ ಫೇಕ್ ಗುರುಸ್. ಸೊ ಅವ್ರು ನಾನೇ ದೇವ್ರು ಅಂತ ಹೇಳ್ತಾರ. ಸೊ ಅವಾಗ ಏನು ಕೇಳ್ಬೇಕು ನಾವು, ಸೊ ನಿನ್ನ ವಿಶ್ವರೂಪ ತೋರ್ಸು ಅಂತ ಹೇಳಿ. ಸೊ ದೇವ್ರು ಅಂತಾದ್ರೆ ವಿಶ್ವರೂಪ ತೋರಿಸ್ಬೇಕು. ಸೊ ಇದು ಚೈತನ್ಯ ಮಹಾಪ್ರಭುಗಳನ್ನು ತೋರಿಸಿರುವಂತದ್ದು, ಅದ್ವೈತ ಆಚಾರ್ಯರಿಗೆ ತೋರಿಸಿದ್ದಾರೆ ಅವರು. ಯೂನಿವರ್ಸಲ್ ಫಾರ್ಮ್ ಇದು ಚೈತನ್ಯ ಚರಿತಾಮೃತ ಲೀಲೆಯಲ್ಲಿ ಬರುತ್ತೆ. ಸೊ ಇದು 6 ಭುಜದ್ದು ಫಾರ್ಮ್ ತೋರಿಸಿರುವಂತದ್ದು, ಷಡ್ಭುಜ ಫಾರ್ಮ್. ಇದರಲ್ಲಿ ಅಂದ್ರೆ ರಾಮ ಕೃಷ್ಣ ಹಾಗೂ ಇದು ಬಿಲ್ಲು ಬಾಣ ನೋಡ್ತೀವಿ ಇದರಲ್ಲಿ ಕೈಯಲ್ಲಿ, ಇದು ರಾಮಂದು. ಹಾಗೂ ಇದು ಕೊಳಲಿರುವಂತದ್ದು ಕೃಷ್ಣ, ಹಾಗೂ ಇದು ಕಮಂಡಲು ಮತ್ತೆ ಕೋಲು ಸನ್ಯಾಸಿ ದಂಡ ಅಂದ್ರೆ ಚೈತನ್ಯ ಮಹಾಪ್ರಭುಗಳು. ಸೊ ಇದನ್ನ ಈ ಒಂದು ಅವತಾರವನ್ನು ಅವರು ತೋರಿಸಿದ್ದಾರೆ. ಸೊ ಇದು ಆಕ್ಚುಲಿ ಮಾಯಾಪುರಲ್ಲಿ ಅವರ ಒಂದು ಜನ್ಮಸ್ಥಳದಲ್ಲಿ ಇದು
ಈ ವಿಗ್ರಹ ಇದೆ ಅಲ್ಲಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಾನಿ ಚ ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯದಾಚರ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದೃಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಮನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಾರಿ, ಓಕೆ. ಸೊ ಶತಶೋತ ಸಹಸ್ರಶಃ ಅಂದ್ರೆ ಸಾವಿರಾರು, ಅಂದ್ರೆ ಲಕ್ಷಗಟ್ಲೆ, ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಅಂತ ಹೇಳಿದ್ರೆ ಲಕ್ಷಗಟ್ಲೆ, ಅಂದ್ರೆ ಅಷ್ಟು ವೆರೈಟೀಸ್ ಇದೆ, ಅಷ್ಟು ಎಕ್ಸ್ಪ್ಯಾನ್ಷನ್ಸ್ ದೇವ್ರ ಕೃಷ್ಣಂದು. ಈಗ ಕೃಷ್ಣ ಆಲ್ರೆಡಿ ತೋರಿಸ್ತಾ ಇರೋವಂಥದ್ದು. ಸೊ ಅದನ್ನೆಲ್ಲ ನೋಡು ನೀನು, ಎಲ್ಲ ದಿವ್ಯವಾದದ್ದು. ನಾನಾ ವರ್ಣಾಣಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತದ್ದು. ಆಮೇಲೆ ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯಾದಿ ಸಚರಾಚರಂ ಅಂದ್ರೆ ಈ ಜಗತ್ತಲ್ಲಿ ಏನೇನಿದೆಯೋ ಅದು ಮೂವಿಂಗ್ ಅಂಡ್ ನಾನ್ ಮೂವಿಂಗ್ ಥಿಂಗ್ ಅಂತೀವಲ್ಲ, ಅಂದ್ರೆ ಜನರು ಇರ್ಬೋದು ಅಥವಾ ಈಗ ಬೆಟ್ಟ ಗುಡ್ಡ ಎಲ್ಲ ಇರ್ಬೋದು. ಸೊ ಎಲ್ಲಾನನ್ನು ನೋಡು ನೀನು. ನೀನ್ ಎಲ್ಲ ಯಾವ್ದು ನೋಡಕ್ಕೆ ಫ್ಯೂಚರ್ ಅಲ್ಲಿ ಇಷ್ಟಪಡ್ತೀಯೋ ಅದನ್ನು ನೋಡ್ಬೋದು. ಹೆಚ್ಚಾನ್ಯದ್ ನೀನ್ ಬೇರೆ ಏನೇನ್ ನೋಡ್ಬೇಕಂತ ಇಷ್ಟ ಇದೆಯೋ ಎಲ್ಲವನ್ನು ನೀನು ನೋಡಬಲ್ಲೆ ಈಗ. ಅದಕ್ಕೆ ನಾನು ದಿವ್ಯ ನಿನ್ನ ಈ ಇರೋ ಕಣ್ಣಲ್ಲಿ ನೀನ್ ನೋಡಕ್ಕೆ ಸಾಧ್ಯ ಇಲ್ಲ, ದಿವ್ಯ ಚಕ್ಷು ಕೊಡ್ತೀನಿ ನಾನು ನಿನಗೆ. ಅಂದ್ರೆ ಈಗ ವ್ಯಾಸದೇವ ಹೇಗೆ ಇವರಿಗೆ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದು ಯುದ್ಧ ನೋಡಕ್ಕೆ, ಹಾಗೆ ಅದೇ ತರ ಇಲ್ಲಿ ಕೃಷ್ಣ ಹೇಳುವಂಥದ್ದು ದಿವ್ಯ ಚಕ್ಷು ಕೊಡ್ತೀನಿ ನಾನು, ಆದ್ರಿಂದ ಮಾತ್ರ ನೋಡಕ್ ಸಾಧ್ಯ. ಅಂದ್ರೆ ಈಗ ಇದ್ರಲ್ಲಿ ನಾವ್ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಆಲ್ರೆಡಿ ನಮಗೆ ದಿವ್ಯ ಇದಿರೋರಿಗೆ ಕಾಣಿಸ್ತಾನೆ ಕೃಷ್ಣ. ಅಂದ್ರೆ ನಮಗೆ ಯಾಕೆ ಈಗ ಕಾಣಲ್ಲ ಅಂತ ಹೇಳಿದ್ರೆ, ಪ್ರಭುಪಾದ್ ಹೇಳುವಂಥದ್ದು ನಮ್ಮ ಕಣ್ಣಿಗೆ ಕ್ಯಾಟ್ರಾಕ್ಟ್ ಆಗಿದೆ ಅಂತ. ಸೊ ಕ್ಯಾಟ್ರಾಕ್ಟ್ ಆಗಿರೋ ಕಣ್ಣಲ್ಲಿ ನಮಗೆ ಕೃಷ್ಣನ ನೋಡಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗ ನಮಗೆ ಅಂದ್ರೆ ಈಗ ಪ್ಯೂರ್ ಡಿವೋಟೀಸ್ ಯಾರಿರ್ತಾರೆ ಅವ್ರು 24 ಗಂಟೆ ಕೃಷ್ಣನ ಸ್ಮರಿಸುವಂತದ್ದು, ಅವರಿಗೆ ಯಾವಾಗ್ಲೂ ಕಾಣ್ತಾ ಇರ್ತಾನಂತೆ ಕೃಷ್ಣ. ಅವರಿಗೆ ಅವ್ರ ವಿಗ್ರಹ ನೋಡಿದಾಗ್ಲೂ ಅವ್ರಿಗೆ ಅದ್ರಲ್ಲಿ ದೇವ್ರನ್ನ ಕಾಣಕ್ ಸಾಧ್ಯ, ಆದ್ರೆ ನಮಗ್ ಕಾಣಲ್ಲ, ನಮಗ್ ಬರೀ ವಿಗ್ರಹ ಕಾಣುತ್ತಷ್ಟೇ. ಸೊ ಹಾಗಾಗಿ ಇಲ್ಲಿ ದಿವ್ಯ ಚಕ್ಷು ಕೊಡ್ತೀನಿ ಅಂತ ಕೃಷ್ಣ ಹೇಳುವಂಥದ್ದು. ಸೊ ಯಾಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ, ಸೊ ನಾವು ನಮಗೆ 4 ಡಿಫೆಕ್ಟ್ಸ್ ಇದೆ. ಅದು ಯಾವ್ದೆಲ್ಲ? ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಸೊ ಈಗ ನಾವು ಯಾವುದೇ ಒಂದೀಗ ಇಲ್ಲೇ ನಮ್ಮ ಭೌತಿಕ ಪ್ರಪಂಚದಲ್ಲೇ ನೀವು ಆಕಾಶದಲ್ಲಿ ಈಗ ಎಷ್ಟೊಂದು ನಕ್ಷತ್ರಗಳು ದೂರ ಇರುವಂತದ್ದು ನಮಗೆ ಸರಿ ಕಾಣಲ್ಲ. ಅಂದ್ರೆ ಎಷ್ಟಿದೆ ಎಲ್ಲ ಇದೆಯಾ ಅಂದ್ರೆ ಟು ಸರ್ಟೇನ್ ಲಿಮಿಟ್ ಇದೆ, ಡಿಸ್ಟೆನ್ಸ್ ಅಷ್ಟು ಮಾತ್ರ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಸೊ ಅದಕ್ಕಿಂತ ದೂರ ಇರುವಂತದ್ದು ನಮಗೆ ಕಾಣಲ್ಲ. ಹಾಗೂ ಒಂದು ಸರ್ಟೇನ್ ಡಿಸ್ಟೆನ್ಸ್ ಅಲ್ಲಿ ಯಾರು ಸ್ವಲ್ಪ ದೂರದಲ್ಲಿ ಹೋಗ್ತಾ ಇದ್ರೆ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಇಂದ್ರಿಯಗಳಿಗೆ ಪರಿಪೂರ್ಣ ಅಲ್ಲ ನಮ್ಮ ಇದು ಕಣ್ಣುಗಳು. ಸೊ ಆ ಪರಿಪೂರ್ಣ ಇಲ್ದಿರೋ ಕಣ್ಣಲ್ಲಿ ನಾವು ಹೇಗೆ ಪರಿಪೂರ್ಣವಾಗಿರುವಂತ ಆ ಭಗವಂತನ ನೋಡಕ್ ಸಾಧ್ಯ ಇಲ್ಲ. ಸೊ ಇನ್ನೊಂದು, ನಾವು ಭ್ರಮೆಗೆ ಒಳಗಾಗ್ತೇವೆ. ಸೊ ಇದನ್ನ ಯಾರಿಗಾರು ಗೊತ್ತಾಗುತ್ತೆ ಇದ್ರಲ್ಲಿ ಏನ್ 2 ಪಿಕ್ಚರ್ ಇದೆ? ಯಾರು ಹೇಳ್ಬೋದಾ ಯಾವ್ದೆಲ್ಲ ಅಂತ? ಎಸ್ ಸರಸ್ವತಿ ಮಾತಾಜಿ ಹೇಳಿ. ಒಂದು ಹುಡುಗಿ ಚಿತ್ರ ಇದೆ, ಇನ್ನೊಂದು ವಯಸ್ಸಾಗಿರೋ ಅಜ್ಜಿ ತರ. ಯಾ, ಓಕೆ. ಎಲ್ಲಿ ಅಂತ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಎಲ್ರಿಗೂ ಕಾಣ್ತಾ ಇದೆಯಾ ಅದು? ಸಾರಿ, ಕಾಣ್ತಾ ಇದೆ, ಗೊತ್ತಾಗ್ತಾ ಇದೆಯಾ ಎಲ್ಲರಿಗೂನು? ಇದರಲ್ಲಿ ಒಂದು ಹುಡುಗಿ ಇದೆ ಹಾಗೂ ಒಂದು ಅಜ್ಜಿ ಮುಖನೂ ಇದೆ ಇಲ್ಲಿ. ಓಕೆ, ಇದು ಒಂದು ಅಜ್ಜಿದು ಮೂಗು ಅಂತ ನೋಡಿ ಇಲ್ಲಿ, ಇದು ಬಾಯಿ. ಓಕೆ, ಈಗ ಗೊತ್ತಾಗ್ಬೋದು ನಿಮ್ಗೆ. ಇದು ಕಣ್ಣು, ಇದು ವಯಸ್ಸಾಗಿರೋದನ್ನ ತೋರಿಸ್ತಾ ಇದ್ದೀನಿ ನಾನು. ಇದು ಮೂಗು. ಹುಡುಗಿನ ಬೇಗ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಇದು ಕಣ್ಣು ರೆಪ್ಪೆ ಎಲ್ಲ ಕಾಣ್ತಾ ಇದೆ. ಸೊ ಇದು ಭ್ರಮೆಗೊಳಗಾಗ್ತೀವಿ ನಾವು, ಇರೋದನ್ನ ನಮಗೆ ಇರೋ ಹಾಗೆ ಕಾಣಿಸಲ್ಲ, ಭ್ರಮೆಗೊಳಗಾಗ್ತೀವಿ. ನಾವು ತಪ್ಪುಗಳನ್ನ ಮಾಡ್ತೀವಿ. ಸೊ ಎವ್ರಿ ಡೇ, ಪ್ರತಿ ದಿನ ನಾವು ಏನೋ ಒಂದು ಮಿಸ್ಟೇಕ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ನೆವರ್ ಎಂಡಿಂಗ್ ಅದು. ಅಂದ್ರೆ ಸೊ ಅಂದ್ರೆ ದೇವರಿಂದ ಆತರ ತಪ್ಪುಗಳು ಅಂತ ಆಗೋದೇ ಇಲ್ಲ. ಅಂದ್ರೆ ನಮ್ಮಲ್ಲಿ ಡಿಫೆಕ್ಟ್ಸ್ ಇರೋದ್ರಿಂದ ನಾವು ಕೃಷ್ಣನ ನೋಡಕ್ ಸಾಧ್ಯ ಇಲ್ಲ ಅಂತ. ಹಾಗೂ ನಮಗೆ ಮೋಸ ಮಾಡುವ ಪ್ರವೃತ್ತಿ ಇದೆ. ಸೊ ಮೋಸ ಮಾಡುವಂಥದ್ದು ಬೇರೆ ಬೇರೆ ರೀತಿದು ಮೋಸ ಮಾಡುವ ಪ್ರವೃತ್ತಿ ಇದೆ. ಸೊ ಈ 4 ದೋಷಗಳಿಂದಾಗಿ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥನ ಮಗನಾದ ನನ್ನ ಪ್ರೀತಿಯ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಅರ್ಜುನ, ನೀನು ಏನೇನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು.
ಚರಾಚರವಾದವೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಅಂದ್ರೆ ಬರೀ ಹಿಂದೆ ನಡೆದಿರೋ ಅಂತದ್ದಲ್ಲ, ಮುಂದೆ ಏನ್ ನಡಿಬಹುದು ಅದನ್ನು ನೋಡು ನೀನು ಅಂತ. ಈಗ ಕೃಷ್ಣ ಅವನಿಗೆ ಅರ್ಜುನಿಗೆ ಯುದ್ಧದಲ್ಲಿ ಏನ್ ಆಗ್ಬೋದು ಅಂತದನ್ನು ನೋಡೋ ಅವಕಾಶ ಇದೆ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಇದು ಸಂಜಯ್ ಹೇಳ್ತಾ ಇರುವಂತದ್ದು. ಸೊ ಅವನು ಎಲ್ಲ ಎಕ್ಸ್ಪ್ಲೈನ್ ಮಾಡುವಂತದ್ದು. ಹಸ್ತಿನಾಪುರದಲ್ಲೇ ಇರ್ತಾನೆ ಧೃತರಾಷ್ಟ್ರ, ಅಲ್ಲಿಂದಲೇ ಕೂತ್ಕೊಂಡು ಹೇಳುವಂತದ್ದು ಸಂಜಯ್ ಹೇಳಿದನು, ರಾಜನೇ, ಮಹಾಯೋಗೇಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟಿದ್ದ ಅರ್ಜುನ, ಕೃಷ್ಣ ಏನೆಲ್ಲ ನೋಡ್ಬೋದು ನೀನು, ಹಾಗೂ ನಿನಗೆ ಯಾವ ತರ ಕಣ್ಣು ಬೇಕು ನನ್ನ ನೋಡಕ್ ಅಂತ ಹೇಳಿ. ಸೊ ಈಗ ತೋರ್ಸುವಂತದ್ದು. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುದ್ಗಪದುತ್ತಿತಾ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಸೊ ಅವನಿಗೆ ಅಂದ್ರೆ ಕೃಷ್ಣನ ರೂಪ ಅಂದ್ರೆ ಒಂದು ಆಧ್ಯಾತ್ಮಿಕ ದೇಹ ಕೃಷ್ಣಂದು. ಹಾಗಾಗಿ ಗಂಧ ಅಂದ್ರೆ ಆತರ ಒಂದು ಅಂದ್ರೆ ಫುಲ್ ಡೆಕೋರೇಟೆಡ್ ಆಗಿ ಇರುವಂತದ್ದು. ಅಂದ್ರೆ ಕಿರೀಟ ಎಲ್ಲ ಫುಲ್ ಹಾಕಿ ಆತರ ಒಂದು ರೂಪನ ಇವನು ಅರ್ಜುನ ನೋಡುವಂಥದ್ದು. ಹಾಗೂ ದಿವ್ಯ ಗಂಧಾನುಲೇಪನಂ ಅಂದ್ರೆ ಗಂಧ ಆ ಒಂದು ಅಂದ್ರೆ ಪರಿಮಳ ಬರ್ತಾ ಇತ್ತಂತೆ, ಅಂದ್ರೆ ಅವರ ಒಂದು ಕೃಷ್ಣನ ಒಂದು ದೇಹದಿಂದ. ಹಾಗೂ ಉಜ್ವಲವಾಗಿತ್ತು, ಅನಂತ ಅಂದ್ರೆ ಅನ್ಲಿಮಿಟೆಡ್, ಅದು ಲೆಕ್ಕನೇ ಇಲ್ಲ. ಅಂದ್ರೆ ಎಷ್ಟು ದೂರಕ್ಕೆ ನೋಡ್ತಾನೆ ಅರ್ಜುನ ಅಷ್ಟರವರೆಗೂ ಅದು ಎಕ್ಸ್ಪ್ಯಾಂಡ್ ಆಗಿದೆ ಅಂತೆ. ಅಷ್ಟು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಹ್ಯೂಜ್ ಇರ್ಬೋದಂತ ಅದು ವಿಶ್ವರೂಪ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಸೊ ಒಂದು ಸೂರ್ಯನ ನೋಡಕ್ಕೆ ನಮಗೆ ಸಾಧ್ಯ ಇಲ್ಲ. ಅಂದ್ರೆ ಒಂದು 12 ಗಂಟೆಯಲ್ಲಿ ನಾವು ನೋಡಿದ್ರೆ ಕಣ್ಣು ಬಿಡಕ್ಕಾಗಲ್ಲ ಮೇಲೆ. ಅಂತದ್ರಲ್ಲಿ ಲಕ್ಷಾಂತರ ಸೂರ್ಯ ಒಟ್ಟಿಗೆ ಆಕಾಶದಲ್ಲಿ ಹೇಗ್ ಬಂದಿರುತ್ತೆ ಆ ತರ ಕಾಣಿಸ್ತಾ ಇತ್ತಂತೆ ಅರ್ಜುನನಿಗೆ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿವಕ್ತಮನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಸೊ ಅಂದ್ರೆ ಬೇರೆ ಬೇರೆ ಭಾಗಗಳ ತರ ಕಾಣ್ರು ಕೂಡ ಫುಲ್ ಅಂದ್ರೆ ಯೂನಿವರ್ಸ್ ಅಂದ್ರೆ ಕಂಪ್ಲೀಟ್ ಎಲ್ಲ ಎಲ್ಲವನ್ನು ಅರ್ಜುನ ಇಲ್ಲಿ ನೋಡ್ತಾ ಇದ್ದಾನೆ ಒಂದೇ ಕಡೆ. ತತಃ ಸವಿಸ್ಮಯಾವಿಷ್ಟೋ ಹೃಷ್ಟರೋಮೋ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ. ಈಗ ಅವನಿಗೆ ಅರ್ಜುನಿಗೆ ಭಯ ಆಯ್ತು. ಅಂದ್ರೆ ಆತರ ಒಂದು ಭಯಂಕರವಾಗಿರೋ ರೂಪ ನೋಡಿ, ಅಂದ್ರೆ ಅವನು ಗೆಳೆಯ ಹೀಗೆ ನೋಡ್ತಾ ಇದ್ದ ಕೃಷ್ಣನ. ಈಗ ಈ ತರ ಒಂದು ರೂಪ ನೋಡಿ ಅವನು ದಿಗ್ಭ್ರಮೆಗೊಳಗಾಗಿರ್ತಾನೆ ಅರ್ಜುನ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆ ಮಾಡಲು ಆರಂಭಿಸಿದನು. ಅಂದ್ರೆ ಹೆದರಿಕೆ ಆಗಿದೆ ಅವನಿಗೆ ಈಗ ಅರ್ಜುನನಿಗೆ. ಈ ತರ ಒಂದು ಅವನು ಯಾವತ್ತೂ ನೋಡಿರ್ಲಿಲ್ಲ ವಿಶ್ವರೂಪ ಕೃಷ್ಣಂದು. ಸೊ ಭಯ ಪಟ್ಟಿದ್ದಾನೀಗ, ತುಂಬಾ ಭಯ ಆಗಿದೆ ಅರ್ಜುನನಿಗೆ. ಅರ್ಜುನ ಉವಾಚ
ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್ ಅನೇಕ ಬಾಹೂದರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವನೋನಂತ ರೂಪಂ ನಾಂತ್ಯಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳು ಕಾಣುತ್ತಿದ್ದೇನೆ. ಸೊ ಎಲ್ಲಾ ದೇವತೆಗಳು ಮತ್ತು ಇತರ ಎಲ್ಲಾ ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಅಂದ್ರೆ ಎಲ್ಲಾ ದೇವತೆಗಳು ಅಂದ್ರೆ ಕೃಷ್ಣನಲ್ಲೇ ಕಾಣ್ತಾ ಇದ್ದಾನೆ. ಈಗ ಈಶ್ವರ ಆಗ್ಲಿ ಮತ್ತೆ ಬ್ರಹ್ಮ ಕಮಲದ ಮೇಲೆ ಕೂತಿರುವಂತದ್ದು. ಸೊ ಎಲ್ಲ ದೇವತೆಗಳನ್ನು ಕಾಣ್ತಾ ಇದ್ದಾನೆ ಅರ್ಜುನ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಅಂದ್ರೆ ಅವನಿಗೆ ಎಂಡೇ ಕಾಣ್ತಾ ಇಲ್ಲ, ಎಂಡ್ಲೆಸ್ ಅಂತಾರಲ್ಲ, ಅಂದ್ರೆ ಅಷ್ಟು ವಿಸ್ತಾರಗೊಂಡಿದೆ ಅದು ವಿಶ್ವರೂಪ. ಎಲ್ಲೆಲ್ಲಿಯೂ ಅವನು ಕಣ್ಣು, ಬಾಯಿ, ಮೂಗು ಅಂದ್ರೆ ಬೇರೆ ಬೇರೆ ಅವತಾರಗಳು ಕಾಣ್ತಾ ಇದೆ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದಾನೆ. ಅಂದ್ರೆ ಅವನು ವಿವರಿಸ್ತಾ ಇದ್ದಾನೆ ಏನೇನು ಕಾಣಿಸ್ತಾ ಇದೆ ಅವನಿಗೆ ದಿವ್ಯ ದೃಷ್ಟಿಯಿಂದ ಅಂತ ಹೇಳಿ. ಈಗ ಅವನು ಅದನ್ನ ಹೇಳ್ತಾ ಇರುವಂತದ್ದು. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ ಅನಾದಿಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ ದ್ಯಾವಾ ಪೃಥಿವ್ಯೋ ರಿಮದಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಮೀಹಿ ತ್ವಾಂ ಸುರಸಂಗಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುನ್ವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ನೀನು ಪರಮನಾದ ಆದಿ ಲಕ್ಷ್ಯವು, ನೀನು ಎಲ್ಲ ಕಡೆ ವಿಶ್ವದ ಕಟ್ಟ ಕಡೆಯ ವಿಶ್ರಾಂತಿ ತಾಣ. ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರಮ ಪುರುಷ. ಇದು ನನ್ನ ಅಭಿಪ್ರಾಯ. ಸೊ ಅರ್ಜುನ ಒಪ್ಕೊಳ್ತಾ ಇದ್ದಾನೆ. ಎಲ್ಲ ಅಂದ್ರೆ ವಿಶ್ವದ ಕಟ್ಟ ಕಡೆ ವಿಶ್ರಾಂತಿ ತಾಣ ಅಂದ್ರೆ ಈಗ ಯಾವಾಗ ಅಂದ್ರೆ ಇಡೀ ವಿಶ್ವನೇ ಅಂದ್ರೆ ಸಂಪೂರ್ಣ ನಾಶ ಆಗುತ್ತೆ, ನಾಶ ಆಗಿ ಹೋಗುತ್ತೆ. ಆಗ ಎಲ್ಲಾ ನಾವು ಅಂದ್ರೆ ಆತ್ಮಗಳು ಆ ಮಹಾವಿಷ್ಣುವಿನ ಒಂದು ಗರ್ಭದಲ್ಲಿ ಇರುವಂತದ್ದಂತ. ಅಂದ್ರೆ ಸುಮಾರು ಟೈಮ್, ನಾವು ಎಷ್ಟೋ ಲಕ್ಷಗಟ್ಲೆ ಕಾಲ ಹಾಗೆ ಇರುವಂತದ್ದು. ಮತ್ತೆ ಯಾವಾಗ ಬ್ರಹ್ಮ ಕ್ರಿಯೇಟ್ ಮಾಡ್ತಾನೆ, ಮತ್ತೆ ಒಂದು ನೆಕ್ಸ್ಟ್ ಸೃಷ್ಟಿ ಅಂತ ಆಗತ್ತೆ, ಆಗ ಎಲ್ಲ ಮತ್ತೆ ಬರುವಂತದ್ದು. ಅದೇ ಹಳೇ ಆಸೆಗಳು ನಮ್ಗೆ ಏನಿತ್ತೋ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುವಂಥದ್ದು. ಅಂದ್ರೆ ಈ ತರ ನಡೀತಾ ಇದೆ. ಇದೆಲ್ಲ ಭಾಗವತಮಲ್ಲಿ ಬರುತ್ತೆ ಇದು. ಸೊ ಹಾಗಾಗಿ ನೀನೇ ಎಲ್ಲ ವಿಶ್ವದ ಕಟ್ಟ ಕಡೆ ವಿಶ್ರಾಂತಿ ತಾಣ. ಸೊ ಎಂಡ್ ಆಗುವಂಥದ್ದು ಕೃಷ್ಣನಲ್ಲೇ ಅಂತ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ. ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಅಸಂಖ್ಯಾತ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು. ಸೊ ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳು. ಇದು ಇದ್ರಲ್ಲೂ ಬ್ರಹ್ಮ ಸಂಹಿತಲ್ಲೂ ಇದನ್ನ ಹೇಳಿದೆ. ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕವನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೆ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು
3 ಲೋಕಗಳು ಭಯಗೊಂಡಿವೆ. ಅಂದ್ರೆ ಅವನಿಗೆ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ, ಅಂದ್ರೆ ಬರೀ ಈ ಲೋಕ ಅಲ್ಲ, 3 ಲೋಕಗಳು ಕಾಣಿಸ್ತಾ ಇದೆ. ಅಂದ್ರೆ ಆ ಒಂದು ದಿವ್ಯ ದೃಷ್ಟಿಯಿಂದಾಗಿ ಆ ಊರ್ಧ್ವ ಲೋಕ ಅಂದ್ರೆ ಹೆವೆನ್ಲಿ ಪ್ಲಾನೆಟ್ ಇರ್ಬೋದು, ಅಥವಾ ಮಧ್ಯದ್ದು ಅಂದ್ರೆ ನಮ್ದು ಅರ್ತ್ ಬರುತ್ತೆ ಮಧ್ಯಮ ಇದ್ರಲ್ಲಿ, ಮತ್ತು ಕೆಳಗಿಂದು ಅಧಮ ಲೋಕ. ಅಧಮ ಲೋಕದಲ್ಲಿ ಎಲ್ಲ ಕೆಳಗಿನ ಲೋವರ್ ಪ್ಲಾನೆಟ್ಸ್ ಅಂದ್ರೆ ಪ್ರಾಣಿಗಳಿರುವಂತದ್ದು ಇರ್ಬೋದು, ಅಥವಾ ಇನ್ನು ಕೆಳಗಿನ ಸ್ಪೀಸೀಸ್, ಅದರಲ್ಲಿ ರಾಕ್ಷಸರು ಇರ್ಬೋದು, ಆ ತರ ಎಲ್ಲ. ಸೊ ಕೆಳಗಿನ ಪ್ಲಾನೆಟ್ ಅಲ್ಲಿ ಸೊ 3 ಲೋಕಗಳವರು ಭಯ ಪಟ್ಟಿದ್ದಾರೆ ಅಂತ ಹೇಳಿ, ಈ ತರ ಅಂದ್ರೆ ಅಷ್ಟು ಉಗ್ರವಾಗಿತ್ತಂತೆ ಆ ರೂಪ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಣ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೇ ಮಹಾತ್ಮನೇ. ಓಕೆ, ಅದನ್ನೇ ಓದಿದ್ದಲ್ಲ. ಉಗ್ರವಾದ 3 ಲೋಕ ಭಯಗೊಂಡಿವೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ದೇವತೆಗಳೆಲ್ಲ ಭಯಪಟ್ಟಿದ್ದಾರಂತೆ. ದೇವತೆಗಳು ಸಹ, ದೇವತೆಗಳ ಸಮೂಹನೇ ಹೋಗ್ತಾ ಇದೆ ಅಂತಂದ್ರೆ ಅವರು ಭಯಪಟ್ಟು, ಮಹರ್ಷಿಗಳು ಮತ್ತು ಪರಿಪೂರ್ಣ ಸಿದ್ಧರು ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವರು. ಅಂದ್ರೆ ಎಲ್ಲರಿಗೂ ಭಯ ಆಗಿದೆ ಒಂದು ವಿಶ್ವರೂಪ ನೋಡಿ. ಅಂದ್ರೆ ಈ ವಿಶ್ವರೂಪ ಅನ್ನೋದು ಇದು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ. ಸೊ ಇದನ್ನ ಕೃಷ್ಣ ತೋರಿಸುವಂತದ್ದು ಇಲ್ಲಿ ಬಂದಾಗ ಮಾತ್ರ, ಅಂದ್ರೆ ನಮ್ಮ ಮರ್ತ್ಯಲೋಕ ಇಲ್ಲಿಗೆ ಬಂದಾಗ ಮಾತ್ರ ಇದನ್ನ ತೋರಿಸುವಂತದ್ದು. ಅಂದ್ರೆ ನಾವು 8ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ, ಇದು ಆದಿ ದೈವದಲ್ಲಿ ಈ ಯೂನಿವರ್ಸಲ್ ಫಾರ್ಮ್ ಅಂದ್ರೆ ಏನು ವಿಶ್ವರೂಪ ಅನ್ನೋದು ಕೂಡ ಅದೊಂದು ಡೆಮಿಗಾಡ್ ಫೀಚರ್ ಅಂತ ಹೇಳಿ ನಾವು ಅಲ್ಲಿ ಓದಿದ್ವಿ 8ನೇ ಚಾಪ್ಟರ್ ಅಲ್ಲಿ. ಕೃಷ್ಣ ಅವನು ಎಲ್ಲದ್ರ ಬಗ್ಗೆ ಕೇಳ್ತಾನಲ್ಲ, ಆತ್ಮ ಅಂದ್ರೆ ಏನು, ಇದು ಪರಮಾತ್ಮ ಎಲ್ಲಿರುವಂತದ್ದು ಅಲ್ಲೆಲ್ಲ. ಸೊ ಅಲ್ಲಿ ಹೇಳುವಂತದ್ದು ಕೃಷ್ಣ. ಸೊ ಅಂದ್ರೆ ಸೊ ಎಲ್ಲ ಅಂದ್ರೆ ಇದು ಬಂದು ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಇಲ್ಲ, ಈ ಲೋಕದಲ್ಲಿ ಮಾತ್ರ ಕಾಣಕ್ಕೆ ಸಿಗುವಂತದ್ದು. ಇದು ನಿಮಗೆ ಕ್ವಿಜ್ ಅಲ್ಲಿ ಬರ್ಬೋದು ಆ ಪ್ರಶ್ನೆ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುರೂಪಾದಂ ಬಹೂದರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತಥಾಹಂ. ಓಕೆ, ಎಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳೂ ಭಯಗೊಂಡಿವೆ, ಅವರಂತೆ ನಾನೂ ಭಯಗೊಂಡಿದ್ದೇನೆ. ಸೊ ಬರೀ ದೇವತೆಗಳು ಮತ್ತೆ ಅವರ ಲೋಕಗಳಲ್ಲ, ನಾನು ಭಯಗೊಂಡಿದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾಪ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂಚ ವಿಷ್ಣೋ. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅಂದ್ರೆ ಅವನಿಗೀಗ ನನ್ ಮೈಂಡೇ ಸ್ಟೇಬಲ್ ಆಗಿ ನಿಲ್ತಾ ಇಲ್ಲ, ಅಂದ್ರೆ ಮೈಂಡ್ ಅಷ್ಟು ಡಿಸ್ಟರ್ಬ್ ಆಗ್ತಾ ಇದೆ, ನೋಡಕ್ ಆಗ್ತಾ ಇಲ್ಲ ಅವನಿಗೆ. ಅಂದ್ರೆ ಭಕ್ತರಿಗೆ ಈ ತರ ಒಂದು ರೂಪ ನೋಡೋದ್ರಲ್ಲಿ ಇಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಮೋರ್ ಆಫ್ ಏನಂತಾರೆ, ಪವರ್ ಡಿಸ್ಪ್ಲೇ ಅಂತಾರಲ್ಲ, ಅಂದ್ರೆ ಕೃಷ್ಣನ ಒಂದು ಶಕ್ತಿಯನ್ನ ತೋರಿಸುವಂತದ್ದು. ಸೊ ಇದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಈ ತರದ್ರಲ್ಲಿ ಏನಾಗುತ್ತೆ, ಅವನು ಕೆಳಗಿನ ರಸಕ್ಕೆ ಬಂದ, ಅವನು ಆಕ್ಚುಲಿ ಭಕ್ತ ಇದ್ದಾಗ ಹೈಯೆಸ್ಟ್ ರಸ ಅದು ಆಸ್ ಎ ಡಿವೋಟಿ. ಬಟ್ ಈಗ ಅವನು ದಾಸ್ಯಕ್ಕೆ ಬಂದ, ಅಂದ್ರೆ ಭಯ. ಸೊ ದೇವ್ರು ಅಂದ್ರೆ ಆತರ ಒಂದು ಭಕ್ತಿಯಿಂದ ಕೈ ಮುಗಿದು ನಾವು ಭಯ ಪಡುವಂತದ್ದು ಅದು ಕೆಳಗಿನ ರಸ ಅದು. ಆದ್ರೆ ಯಾವಾಗ ದೇವ್ರನ್ನ ಒಂದು ಅವರ ಲೆವೆಲ್ ಆಗಿ ಅಂದ್ರೆ ಫ್ರೆಂಡ್ ತರ ಎಲ್ಲ ಟ್ರೀಟ್ ಮಾಡೋದಿದೆಯಲ್ಲ, ಅದು ಹೈಯೆಸ್ಟ್, ಅದೆಲ್ಲ ಇನ್ನೂ ಹೈಯೆಸ್ಟ್. ಸೊ ಅವನು ಸಾಕ್ಯದಲ್ಲಿ ಇದ್ದಿದ್ದು ಮೊದ್ಲು, ಈಗ ಅವನು ಅದರಿಂದ ಕೆಳಗಡೆ ಬಂದ, ಈಗ ದಾಸಿಯ ಇದಕ್ಕೆ ಬಂದ. ಸೊ ಹಾಗಾಗಿ ಅವನಿಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವ
ನಿಪಾಲ ಸಂಘೈಃ ಭೀಷ್ಮೋ ದ್ರೋಣೋ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಶ್ರಾಕರಾಲಾನಿ ಭಯಾನಿಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈ ಮೃತ್ತಮಾಂಗೈಃ. ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಯನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಲುಕಿಕೊಂಡು ಪುಡಿ ಪುಡಿಯಾಗಿ ಕೆಲವರ ತಲೆಗಳು ಕಾಣುತ್ತಿದ್ದೇನೆ. ಸೊ ಎಲ್ಲ ಯುದ್ಧದಲ್ಲಿ ಯಾರ್ಯಾರು ಯುದ್ಧ ಭೂಮಿಲಿದ್ದಾರೆ ಅಂದ್ರೆ ಕೃಷ್ಣ ತೋರಿಸ್ತಾ ಇರೋಂಥದ್ದು. ಲೈಕ್ ನೀನ್ ಹೆದರ್ಬೇಕಾಗಿಲ್ಲ ಅರ್ಜುನ. ಅಂದ್ರೆ ಅರ್ಜುನ ಕಾರಣಗಳು ಕೊಡ್ತಾನಲ್ಲ, ನನಗೆ ಯುದ್ಧ ಮಾಡ್ಬೇಕಾದ್ರೆ ಇಲ್ಲ, ನನ್ನಿಂದಾಗಿ ಈ ತರ ಕೊಲೆ ಆಗಾದ್ರೆ ಅವರ ಜೀವನ ಹೀಗಾಗತ್ತೆ, ಅವರ ಕುಟುಂಬ ಹಾಳಾಗತ್ತೆ, ನಂಗೆ ಪಾಪ ಬರುತ್ತೆ ಅಂತೆಲ್ಲ. ಸೊ ಇದ್ರಲ್ಲಿ ಇಂಡೈರೆಕ್ಟ್ ಅಂದ್ರೆ ಕೃಷ್ಣ ತೋರಿಸ್ತಾ ಇರೋಂಥದ್ದು, ನೀನು ನೀನು ಏನು ಅನ್ಕೊಳ್ಳೋ ಅಗತ್ಯನೇ ಇಲ್ಲ. ಅಂದ್ರೆ ಇದೆಲ್ಲ ನಂದು ಆಲ್ರೆಡಿ ಪ್ಲಾನ್ ಆಗಿದೆ, ನಾನು ಏನ್ ಆಗ್ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಡಿಸೈಡೆಡ್. ಅವರೆಲ್ಲ ಸಾಯ್ತಾ ಇದಾರೆ. ಸೊ ಈಗ ಅವ್ನು ನೋಡ್ತಾ ಇದ್ದಾನೆ, ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಹೋಗ್ತಾ ಇರೋಂಥದ್ದು, ಅಂದ್ರೆ ಭಯಂಕರವಾಗ ಬಾಯಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ. ಅಂದ್ರೆ ಅವರೆಲ್ಲರೂ ಸಾಯ್ತಾ ಇರೋದನ್ನ ನೋಡ್ತಾ ಇದ್ದಾನೆ ಅವನು. ಹಲ್ಲುಗಳಲ್ಲಿ ಸಿಲುಕಿ, ಭಯಂಕರವಾದ ಹಲ್ಲುಗಳಲ್ಲಿ ಸಿಕ್ಕಿ ಪುಡಿ ಪುಡಿ ಆಗ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲೆಲ್ಲ ನೋಡ್ತಾ ಇರೋದನ್ನ ಹೇಳ್ತಾ ಇರುವಂತದ್ದು ಅರ್ಜುನ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರವೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿ ವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಯೊಳಗೆ ಪ್ರವೇಶಿಸುತ್ತಿರುವರು. ಸೊ ನದಿಗಳು ಹೇಗೆ ಹೋಗುತ್ತೋ, ಅಂದ್ರೆ ನದಿಗಳಲ್ಲಿ ಹೇಗೆ ಅಸಂಖ್ಯಾತ ಅಲೆಗಳಿರುತ್ತೋ ಅದೇ ರೀತಿ ಅಷ್ಟು ಅಂದ್ರೆ ಯೋಧರು ಎಲ್ಲಾನು ಹೋಗುವಂತದನ್ನ ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಪಿಕ್ಚರ್ ಅಲ್ಲಿ ನೋಡಿ ಹೋಗ್ತಾ ಇರುವಂತದ್ದು ಎಲ್ಲ ಬಾಯಿ ಒಳಗಡೆ ಹೋಗ್ತಾ ಇರುವಂತದ್ದು ಕೃಷ್ಣನ. ಶ್ರೀ ಭಗವಾನುವಾಚ. ಸೊ ಇದು ಹೇಳೋ ಮುಂಚೆ ಆಕ್ಚುಲಿ ಕೃಷ್ಣ ಕೇಳ್ತಾನೆ, ನೀನ್ ಯಾರು ಅಲ್ಲ ಅರ್ಜುನ, ನೀನ್ ಯಾರು ಈ ತರ ಭಯಂಕರವಾಗಿ ಎಲ್ಲರನ್ನೂ ಇದ್ ಮಾಡ್ತಾ ಇದೆಯಲ್ಲ, ನೀನ್ ಯಾರು? ಅವನಿಗೆ ಭಯ ಆಗಿದೆ, ನೀನ್ ಯಾರು ನೀನು ಅಂತ. ಆಮೇಲೆ ಅರ್ಜುನ ದೇವ್ರು ಹೇಳುವಂತದ್ದು ಭಗವಂತ, ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಸೊ ಭಗವದ್ಗೀತೆದು 5 ವಿಷಯಗಳು ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್, ವಸ್ತು ವಿಷಯ ಯಾವುದೆಲ್ಲ. ಇದು ಮೊದಲಿಗೆ ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಸೊ ಕಾಲ ಇದು ಒಂದು ಕಾಲ. ಸೊ ಅಂದ್ರೆ ಕಾಲ ಎಲ್ಲವನ್ನು ನಾಶ ಮಾಡುವಂಥದ್ದು. ಅಂದ್ರೆ ಯಾವುದನ್ನು ಶಾಶ್ವತ ಅಲ್ಲ, ಎಲ್ಲಾನು ಅದು. ಅಂದ್ರೆ ಅದು ಕೃಷ್ಣನ ಒಂದು ನಾನೇ ಅದು, ಕಾಲ ಅನ್ನೋದು ನಾನು ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಎಲ್ಲಾ ಜನರನ್ನ ಬಿಟ್ಟು, ಅಂದ್ರೆ ಪಾಂಡವರನ್ನ ಬಿಟ್ಟು ಬೇರೆ ಎಲ್ಲರನ್ನು ಕೊಲ್ಲಲ್ಪಡುವರು. ಸೊ ಇದೆಲ್ಲ ಆಲ್ರೆಡಿ ನಿಗದಿತವಾಗಿರುವಂತದ್ದು ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ ಇದೀಗ ಸಾವು ಬಂದಾಗ, ಸೊ ಇದ್ರಲ್ಲಿ ಯಾವ್ದು ಸೇಫ್ ಅಂತ ಹೇಳ್ತೀರಾ ನೀವು? ಯಾರು ಹ್ಯಾಂಡ್ ರೈಸ್ ಮಾಡಿ. ಇವೆರಡರಲ್ಲಿ ಇದು ಮಂಗ ಅದರ ಮರಿನ ಇಟ್ಕೊಂಡಿರುವಂತದ್ದು, ಇಲ್ಲಿ ಬೆಕ್ಕು ಅದರ ಇದು ಮಂಗ ತಾಯಿ, ಇದು ಮಗು ಅಮ್ಮನ ಇಟ್ಕೊಂಡಿರುವಂತದ್ದು, ಇಲ್ಲಿ ಬೆಕ್ಕು ತನ್ನ ಮರಿನ ಇಟ್ಕೊಂಡಿರುವಂತದ್ದು. ಸೊ ಇದೆರಡರಲ್ಲಿ ಯಾವ್ದು ಸೇಫ್ ಅನ್ಸುತ್ತೆ ನಿಮಗೆ? ಇದು ಭಕ್ತರು ಅಭಕ್ತರ ಭಕ್ತರಿಗೂ ಅಭಕ್ತರಿಗೂ ಹೇಗೆ ಸಾವು ಯಾವ ತರ? ಓಕೆ, ದೇವಕಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಕ್ಚುಲಿ ಬೆಕ್ಕು ತನ್ ಮರಿನ ಹಿಡ್ಕೊಂಡಿರೋದೇ ಸೇಫ್. ಯಾಕಂತಂದ್ರೆ ತನ್ ಮರಿಗೆ ಅಷ್ಟೊಂದ್ ಶಕ್ತಿ ಇರೋದಿಲ್ಲ ಹಿಡ್ಕೊಳ್ಳೋ ಅಷ್ಟು. ತಾಯಿ ತನ್ ಮಗು ಹಿಡ್ಕೊಂಡಿದೆ ಅಂದ್ರೆ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಂತ. ನಿಜ. ಇದೀಗ ಇದೇನಾಗ್ಬೋದು ಅಂತ ಹೇಳಿದ್ರೆ, ಈಗ ಲೈಕ್ ಮರದಿಂದ ಜಂಪ್ ಮಾಡುವಾಗ ಇದು ಬೀಳೋ ಚಾನ್ಸ್ ಇದೆ ಅಲ್ವಾ, ಅದಕ್ಕೆ ಗಟ್ಟಿ ಹಿಡ್ಕೊಳಕ್ ಆಗಲ್ಲ ಮರಿಗೆ. ಸೊ ಹಾಗಾಗಿ ಇದ್ರ ಅರ್ಥ ಇದು ಏನಕ್ಕೆ ಇಲ್ಲಿ ಹಾಕಿರೋದು ಅಂದ್ರೆ,
ಈಗ ಕಾಲ ಎಲ್ಲರನ್ನೂ ತಗೊಂಡು ಹೋಗುವಂಥದ್ದು, ಎಲ್ಲರೂ ಸಾಯ್ಲೇಬೇಕು ಅಂದ್ರೆ ನಾವೆಲ್ಲ ಹುಟ್ಟಿರೋರೆಲ್ಲ ಸಾಯ್ಬೇಕು. ಆದ್ರೆ ಏನಂತ ಹೇಳಿದ್ರೆ ತುಂಬಾ ಭೀಕರವಾಗಿರುತ್ತಂತಂದ್ರೆ ಈಗ ಯಾರು ಅಭಕ್ತರಾಗಿರ್ತಾರೋ ಅವರಿಗೆ ಸಾವೇ ಬೇರೆ ತರ ಇರುತ್ತೆ, ಅಂದ್ರೆ ತುಂಬಾ ಕಷ್ಟ, ತುಂಬಾ ನೋವು ಜಾಸ್ತಿ ಸಾವಲ್ಲಿ. ಅದೇ ಭಕ್ತರಿಗೆ ಕೃಷ್ಣ ತಗೊಂಡು ಹೋಗುವಂಥದ್ದು, ಕ್ಯಾರಿ ಮಾಡೋದು ಅಂದ್ರೆ ತುಂಬಾ ಅಂದ್ರೆ ಅಷ್ಟು ಕಷ್ಟನೇ ಪಡಲ್ಲ ಅವ್ರು, ಅವರ ಸಾವಲ್ಲಿ ಅಷ್ಟು ನೋವಿರಲ್ಲ ಅಂತ ಹೇಳಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ನಾವು ಏನಂತಾರೆ ಪ್ರೊಟೆಕ್ಷನ್ ಅಲ್ಲಿ ಇದ್ರೆ ನಮಗೆ ಭಯ ಇಲ್ಲ. ಅದೇ ನಾವು ನಮ್ಮ ಓನ್ ಇದ್ರಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ, ನಮಗೆ ಯಾರು ಅಂದ್ರೆ ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳಿ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡು, ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ, ಅಂದ್ರೆ ಜಸ್ಟ್ ಎ ಇನ್ಸ್ಟ್ರೂಮೆಂಟ್. ನಿಮಿತ್ತ ಅಂದ್ರೆ ನಿನ್ನ ಒಂದು ಇನ್ಸ್ಟ್ರೂಮೆಂಟ್ ಆಗಷ್ಟೇ ಅಂತ ಹೇಳಿ. ಅಂದ್ರೆ ಮಾಡಿದ್ರೆ ಅವನಿಗೆ ಒಳ್ಳೇದದು, ಅಂದ್ರೆ ಹೆಸರು. ಅಂದ್ರೆ ಈಗ ಕೃಷ್ಣನಿಗೆ ಮೊದ್ಲೇ ಹೇಳಿದಾಗೆ ಯುದ್ಧ ಮಾಡ್ಲೇಬೇಕಂತ ಇತ್ತಿಲ್ಲ. ಲೈಕ್ ಏನೇ ಒಂದು ದೊಡ್ಡ ಒಂದು ಭೂಕಂಪ ಆಗ್ಲಿ ಏನೋ ಒಂದು ಬಂದ್ರೆ ಎಲ್ಲರೂ ಸಾಯ್ತಾರೆ, ಸಾಯೋಗೆ ಮಾಡ್ಬೋದು ಕೃಷ್ಣನಿಗೆ. ಹಾಗಾಗಿನೇ ಹೇಳುವಂಥದ್ದು, ಈ ರಾಕ್ಷಸರನ್ನ ಕೊಲ್ಲಕ್ಕೂ ಕೃಷ್ಣ ಬರೋ ಅಗತ್ಯನೇ ಇಲ್ಲ. ಕೃಷ್ಣನಿಗೆ ಏನಿಲ್ಲ, ಒಂದು ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಅವನಿಗೆ ಅರ್ಜುನನ ಗ್ಲೋರಿಫೈ ಮಾಡ್ಬೇಕಂದ್ರೆ ಎಲ್ಲರೂ ಅರ್ಜುನನ ಹೊಗಳ್ಬೇಕು, ಅರ್ಜುನ ಎಂತ ದೊಡ್ಡ ಯೋಧ ಅಂತ ಹೇಳಿ. ಸೊ ಹಾಗಾಗಿ ಆ ಅವಕಾಶನ ಕೃಷ್ಣ ಅವನಿಗೆ ಕೊಡುವಂಥದ್ದು. ಇಲ್ಲಾಂದ್ರೆ ಅವನಿಗೆ ಕೃಷ್ಣನಿಗೆ ಮಾಡ್ಬೋದು. ಸೊ ನೀನು ಜಸ್ಟ್ ನನ್ನ ಇನ್ಸ್ಟ್ರೂಮೆಂಟ್ ಆಗ, ಅಂದ್ರೆ ನನ್ನ ಒಂದು ಭಾಗ ಇದ್ರಲ್ಲಿ ನೀನು ನನ್ನ ಒಂದು ಏನ್ ಮಿಷನ್ ಇದೆ ಇದ್ರಲ್ಲಿ ನೀನು ಇನ್ಸ್ಟ್ರೂಮೆಂಟ್ ಆಗಷ್ಟೇ ಅಂತ ಈಗ ಇವನಿಗೆ ಹೇಳುವಂಥದ್ದು. ಸೊ ಸವ್ಯಸಾಚಿ ಅಂತ ಹೇಳಿದ್ರೆ ಯಾರು ಈ ಬಿಲ್ಲು ವಿದ್ಯೆಯಲ್ಲಿ ತುಂಬಾ ಪರಿಣಿತ ಆಗಿರ್ತಾನ ಅವನು ಅರ್ಜುನ, ಹಾಗಾಗಿ ಅವನು ಸವ್ಯಸಾಚಿ ಅಂತಾನು ಕರೆಯುವಂಥದ್ದು. ಸೊ ಇದ್ರಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಈಗ ನಾವ್ ಯಾವ ತರ ಒಂದು ಇನ್ಸ್ಟ್ರೂಮೆಂಟ್ ಆಗ್ಬೋದು ಕೃಷ್ಣನ ಒಂದು ಇದ್ರಲ್ಲಿ ಅಂತ ಹೇಳಿದ್ರೆ, ಸೊ ನಾವು ಈ ಭಗವದ್ಗೀತೆಯ ಒಂದು ಸಂದೇಶ ಏನಿದೆ ಅದನ್ನ ಬೇರೆಯವರಿಗೆ ತಲುಪಿಸುವಂತದ್ರಲ್ಲಿ ಸೊ ನಮ್ ಕೈಯಲ್ಲಿ ಏನು ಸಾಧ್ಯನೋ ಅದನ್ನ ನಾವು ಮಾಡ್ಬೇಕು. ಆತರ ಯಾಕಂದ್ರೆ ಇದು ಈಗ ನಾವು ಹೇಳಿಲ್ಲ ಅಂದ್ರುನು ಬೇರೆ ಯಾರೋ ಒಬ್ರು ಹೇಳ್ತಾರೆ. ಅಂದ್ರೆ ಕೃಷ್ಣನಿಗೆ ಬೇಕಾದಷ್ಟು ಜನ ಇದ್ದಾರೆ, ಯಾರನ್ನ ಬೇಕಾದ್ರೂ ಅವ್ನ ಇನ್ಸ್ಟ್ರೂಮೆಂಟ್ ಮಾಡ್ಬೋದು. ಸೊ ನಾವು ಹೇಳಿದ್ರೆ ನಮಗ್ ಒಳ್ಳೇದಷ್ಟೇ, ಅಂದ್ರೆ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಹೊರತು ಕೃಷ್ಣನಿಗೆ ನಾವಲ್ದಿದ್ರೆ ಇನ್ನೊಬ್ರು ಸಿಗ್ತಾರೆ. ಹಾಗಾಗಿ ನಿಮ್ಮಲ್ಲಿ ಅಂದ್ರೆ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ತರ ಹರಡ್ಬೋದು ಅಂದ್ರೆ ಈಗ ನೆಕ್ಸ್ಟ್ ಬ್ಯಾಚ್ ಬರುತ್ತೆ. ಸೊ ಅದಕ್ಕೆಲ್ಲ ನಿಮ್ಮಲ್ಲಿ ಆದಷ್ಟು ನಿಮ್ಮ ಗ್ರೂಪ್ಸ್ ಗಳಲ್ಲಿ ನೀವು ಕಳ್ಸುವಂತ, ಅಂದ್ರೆ ನಮಗ್ ಗೊತ್ತಿಲ್ಲ ಯಾರಿಂದ ಬರುತ್ತೆ. ನನ್ಗೆ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಒಬ್ರದ್ದು ಫಾರ್ವರ್ಡ್, ಅಂದ್ರೆ ನಂಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಜಸ್ಟ್ ಒಂದು ಹೀಗೆ ಯಾವ್ದೋ ಒಂದು ಸ್ಟ್ರೇಂಜರ್ ಒಬ್ರು ಹಾಕಿದ್ದು, ಅದರಿಂದಾಗಿ ಸೇರಿದೆ ನನ್ನ ಕ್ಲಾಸಿಗೆ. ಬಟ್ ನಾನೀಗ ಅದನ್ನ ಎಷ್ಟು ಇಷ್ಟ ಪಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಸೊ ಹಾಗೆ ನಮಗ್ ಗೊತ್ತಿಲ್ಲ ಯಾರಿಗದು ಯಾರದನ್ನ ಸೀರಿಯಸ್ ಆಗಿ ತಗೋಬಹುದು, ಕೃಷ್ಣ ಪ್ರಜ್ಞೆಯನ್ನ ಯಾರು ಮಾಡ್ಬೋದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಮ್ದು ಯಾವ್ದೋ ಒಂದು ಅಳಿಲು ಸೇವೆ ಏನಿದೆ ಅದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಲೈಕ್ ಹೇಗೆ ಸಣ್ಣದು ಕೂಡ ಈಗ ರಾಮನ ಇದ್ರಲ್ಲೂ ತ್ರೇತಾಯುಗದಲ್ಲೂ ಅಳಿಲು ಸಹ ಒಂದು ಹೇಗೆ ಅದರ ಒಂದು ಸೇವೆ ಮಾಡ್ತಾ, ಸಣ್ಣ ಒಂದು ಪ್ರಾಣಿ ಅದರ ಒಂದು ಸಹಾಯ ಮಾಡ್ತು. ಹಾಗೆ ನಾವು ಈ ಸಂದೇಶನ ಸ್ಪ್ರೆಡ್ ಮಾಡೋದಲ್ಲಿ ಚೈತನ್ಯ ಮಹಾಪ್ರಭುಗಳ ಒಂದು ಈ ಇದೇನಿದೆ ಅಂದ್ರೆ ಸಂಕೀರ್ತನೆ ಇದು ಮತ್ತೆ ಗೀತೆಯ ಒಂದು ಸಂದೇಶವನ್ನ ಹರಡುವುದರಲ್ಲಿ ನಾವು ಒಂದು ಇನ್ಸ್ಟ್ರೂಮೆಂಟ್ ಆಗ್ಬೋದು ಅಂತ ಹೇಳಿ, ನಿಮಿತ್ತ ಮಾತ್ರ ನಾವು ಆಗ್ಬೋದು, ಕೃಷ್ಣ ಆಗೋಕೆ ನಮ್ಗೆ ಒಂದು ಅವಕಾಶ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವ ಜಹಿಮಾಂ ವ್ಯತಿಷ್ಠ ಯುದ್ಧಸ್ಯ ಚೇತಾಂಸಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಸೊ ಕೃಷ್ಣ ಯಾವಾಗ್ಲೂ ಧರ್ಮದ ಕಡೆ ಇರುವಂತದ್ದು. ಸೊ ಹೇಳ್ತಾ ಅವ್ನು ಯಾರ್ಯಾರು ಧರ್ಮದ ಕಡೆ ಇಲ್ವೋ ಅವರೆಲ್ಲರೂ ಆಲ್ರೆಡಿ ನಾಶ ಆಗಿದ್ದಾರೆ. ಸೊ ನೀನು ವ್ಯಥೆ ಪಡ್ಬೇಕಾಗಿಲ್ಲ, ಎದ್ದೇಳು, ಯುದ್ಧ ಮಾಡು ಅರ್ಜುನ ಅಂತ ಹೇಳುವಂಥದ್ದು. ಸಂಜಯ ಉವಾಚ
ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಾಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು: ರಾಜನೇ, ದೇವೋತ್ತಮ ಪರಮಪುರುಷ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಅಂದ್ರೆ ಅರ್ಜುನನಿಗೆ ಸಿಕ್ಕಾಪಟ್ಟೆ ಭಯ ಆಗೋಗಿದೆ ಈಗ ನೋಡಿ ಆಗ್ತಾ ಇರೋದನ್ನೆಲ್ಲ. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅರ್ಜುನನು ಹೇಳಿದನು: ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ನೋಡಿ, ಕೃಷ್ಣನ ಒಂದು ಹೆಸರು ಕೇಳಿಯೇ ಎಲ್ರೂ ಸಂತೋಷ ಆಗುವಂಥದ್ದು. ಕೃಷ್ಣನ ಲೀಲೆಗಳು ಅಷ್ಟೇ ಸಂತೋಷ ಆಗುತ್ತೆ ನಮಗೆ ಕೇಳಕ್ಕೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳಗುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಸೊ ಭಕ್ತರಿಗಂದ್ರೆ ಭಯ ಇಲ್ಲ, ಯಾಕಂದ್ರೆ ಭಕ್ತರಿಗೆ ಗೊತ್ತು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಹೇಳಿ. ಸೊ ಅದೇ ರಾಕ್ಷಸರಿಗೆ ಭಯ. ರಾಕ್ಷಸರಿಗೆ ಅವನು ಎಲ್ಲಾ ದಿಕ್ಕುಗಳಲ್ಲಿ ಓಡ್ತಾ ಇದಾರಂತೆ ರಾಕ್ಷಸರು. ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ತತ್ಪರಂ ಯತ್ ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಮಾಣಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸನು. ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ಸೊ ಈಗ ಅರ್ಜುನ ಒಪ್ಕೊಳ್ಳುವಂಥದ್ದು ಲೈಕ್ ಬ್ರಹ್ಮನಿಗಿಂತನೂ ನೀನು ಶ್ರೇಷ್ಠ, ಹಾಗಾಗಿ ನೀನೇ ಆದಿ ಸೃಷ್ಟಿಕರ್ತ. ಬ್ರಹ್ಮ ಸೃಷ್ಟಿಕರ್ತ, ನೀನು ಅವನಿಗಿಂತಲೂ ಆದಿ, ಅವನಿಗಿಂತ ಮೊದ್ಲೇ ಬಂದಿರೋನು. ಹಾಗಾಗಿ ನಿನಗೆ ಯಾಕೆ ಅವರೆಲ್ಲ ಭಕ್ತಿಪೂರ್ವಕ ನಮಸ್ಕಾರ ಮಾಡಬಾರ್ದು? ಅಂದ್ರೆ ಅವರೆಲ್ಲ ನಮಸ್ಕರಿಸ್ತಾ ಇದಾರೆ, ಅವ್ನು ಕಾಣಿಸ್ತಾ ಇದೆ, ಅದನ್ನ ನೋಡಿ ಅವ್ನು ಹೇಳ್ತಾ ಇರೋಂಥದ್ದು. ಸೊ ಅವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾಕಂದ್ರೆ ನೀನೇ ಆದಿಪುರುಷ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಎಲ್ಲಾ ಕಾರಣ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ. ಬ್ರಹ್ಮನೇ ಹೇಳುವಂತ ಪ್ರೇಯರ್ ಅದು, ಬ್ರಹ್ಮನ ಪ್ರಾರ್ಥನೆ ಅದು. ಸೊ ಇಲ್ಲಿ ಅದನ್ನೇ ಅರ್ಜುನ ಹೇಳುವಂಥದ್ದು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು. ಅವನು ಹೇಳಿರುವುದನ್ನೇ ಮತ್ತೆ ಮತ್ತೆ ಹೇಳುವಂಥದ್ದು, ಕೆಲವೊಂದೆಲ್ಲ ರಿಪಿಟೇಷನ್. ಅಂದ್ರೆ ಅವನಷ್ಟು ಎಕ್ಸೈಟೆಡ್ ಅಂದ್ರೆ ಅರ್ಜುನ. ಸೊ ಹಾಗಾಗಿ ಅವನು ಹೇಳಿದಷ್ಟು ಅವನಿಗೆ ಸಾಕಾಗ್ತಾ ಇಲ್ಲ. ಕೃಷ್ಣನ ಒಂದು ರೂಪ ನೋಡಿ ತಲ್ಲಣಗೊಂಡಿದ್ದಾನ ಅವನು. ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೇ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸಖೇತಿ ಮತ್ವಾ ಪ್ರಭವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನತ್ವದೇವಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವ್ಯಾಪಿ ಯಚ್ಚಾವಹಾಸಾರ್ಥಂ ಕೃತೋಸಿ ವಿಹಾರ ಶಯ್ಯಾ ಸಹನೋ ಭೋಜನೇಶು ಏಕೋತ ವ್ಯಾಪ್ಯಾಚ್ಯುತ ತತ್ಸಮಕ್ಷಂ ಕ್ಷಾಮಯೇ ತ್ವಾಮಹಮ ಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನಲ್ಲಿ ಕ್ಷಮೆ ಬೇಡುತ್ತೇನೆ. ಸೊ
ಅವನಿಗೀಗ ಎಲ್ಲ ನೆನ್ಪಾಗ್ತಾ ಇದೆ, ನಾನು ಯಾವ್ಯಾವ ತರ ಮಾಡಿದೀನಿ, ಅಯ್ಯೋ ನನಗೆ ಗೊತ್ತೇ ಇಲ್ವಲ್ಲ ಇವನು ದೇವೋತ್ತಮ ಪರಮ ಪುರುಷ ಈ ತರ ಅಂತ ಹೇಳಿ. ಅಂದ್ರೆ ಅವನಿಗೆ ಗೊತ್ತಿಲ್ಲ, ಅಷ್ಟು ಅಂದ್ರೆ ಗೊತ್ತಿದೆ, ಆದ್ರೆ ಈ ಈ ತರ ಅಂದ್ರೆ ಈ ತರ ಒಂದು ರೂಪನ ಅವನು ಯಾವತ್ತೂ ನೋಡಿಲ್ಲ, ಹಾಗಾಗಿ ಭಯ ಪಡ್ತಾ ಇದ್ದ ನಾನು. ಸೊ ನಿನ್ನ ಯಾವ ತರ ಎಲ್ಲ ನಾನು ಕರ್ದಿದ್ದೀನಿ, ಏಕವಚನದಲ್ಲೆಲ್ಲ ಕರ್ದಿದ್ದೀನಿ ಕೃಷ್ಣ, ನನ್ನ ಕ್ಷಮಿಸ್ಬಿಡು. ಹಾಗೂ ನಿನ್ನ ಅಪಹಾಸ್ಯ ಮಾಡಿದೀನಿ, ಅಂದ್ರೆ ಗೆಳೆಯರ ಮುಂದೆಲ್ಲ ಅಪಹಾಸ್ಯ ಮಾಡಿದೀನಿ ಎಷ್ಟೋ ಸರ್ತಿ. ಅಂದ್ರೆ ಅವನಿಗಾಗ ಗೆಳೆಯ ಭಾವನೆ, ಹಾಗಾಗಿ ನಾನು ಮಾಡಿದ್ದೀನಿ, ಅದನ್ನೆಲ್ಲ ನೀನು ಕ್ಷಮಿಸು ಅಂತ ಹೇಳಿ ಬೇಡ್ತಾ ಇದ್ದಾನೆ. ಸೊ ಅಂದ್ರೆ ಕೃಷ್ಣನಿಗೆ ಇದೆಲ್ಲ ಬೇಜಾರಿಲ್ಲ, ಅಂದ್ರೆ ಗೆಳೆಯನ ಒಂದು ರೋಲಲ್ಲಿ ಇದ್ದಾಗ ಕೃಷ್ಣ ಅಷ್ಟು ಒಂದು ಅಂದ್ರೆ ಅವನ ಐಶ್ವರ್ಯಗಳನ್ನಾಗ್ಲಿ ಅವನ ಶಕ್ತಿಯನ್ನಾಗ್ಲಿ ತೋರ್ಸಲ್ಲ ಭಕ್ತರ ಮುಂದೆ. ಸೊ ಅವನು ಬರೀ ಪ್ರೀತಿಯಲ್ಲಿ ವ್ಯವಹಾರ ಮಾಡುವಂತದ್ದು ಭಕ್ತರೊಟ್ಟಿಗೆ. ಸೊ ಇಲ್ಲಿ ಈಗ ಭಯ ಆಗಿ ಅವನು ದಾಸಂತರ ಅಂದ್ರೆ ಒಂದು ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೃಷ್ಟ ಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವ ರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡುತ್ತಿದ್ದ ಈ ವಿಶ್ವರೂಪ ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುವೇ, ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೆ, ನನ್ನಲ್ಲಿ ಕೃಪಾ ಮಾಡಿ ದೇವೋತ್ತಮ ಪರಮಪುರುಷ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಹಿಂದೆ ನೋಡದಿದ್ದ ಈ ವಿಶ್ವರೂಪ. ಸೊ ನನಗೆ ಖುಷಿಯಾಗಿದೆ, ಅವನು ಹೇಳ್ತಾ ಇದ್ದಾನೆ, ಅಂದ್ರೆ ನನಗೆ ಖುಷಿ ಆಗಿದೆ ಒಂದ್ ಕಡೆ, ನಾನು ಈ ತರ ರೂಪನ್ನು ಯಾವತ್ತೂ ನೋಡ್ಲಿಲ್ಲ, ಆದ್ರೆ ಅದೇ ಕಾಲದಲ್ಲಿ ನನಗೆ ಮನಸ್ಸಲ್ಲಿ ತುಂಬಾ ಭಯ ಆಗಿದೆ, ನನಗೆ ನಿನ್ನ ಈ ರೂಪ ನೋಡಕ್ ಆಗ್ತಾ ಇಲ್ಲ, ನೀನ್ ದಯವಿಟ್ಟು ನನಗೆ ನಿನ್ನ ಪರಮಪುರುಷ ಆ ರೂಪವನ್ನ ತೋರ್ಸು ಅಂತ ಹೇಳಿ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವನಿ ವಿಶ್ವಮೂರ್ತೆ. ನಿನ್ನ 4 ಭುಜದ ರೂಪ, ಅದೇ ಶಂಖ ಚಕ್ರ ಗದಾ ಪದ್ಮ ನಾರಾಯಣ ರೂಪ ನನಗೆ ತೋರ್ಸು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾನೆ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಈಗ ಅವನಿಗೆ ಅದನ್ನ ನೋಡಿ ಭಯ ಆಗ್ತಾ ಇದೆ, ನೀನ್ ದಯವಿಟ್ಟು ಈ ವಿಶ್ವರೂಪ ತೆಗೆದು ನನಗೆ ಚತುರ್ಭುಜ ಫಾರ್ಮ್ ತೋರ್ಸು ಅಂತ ಹೇಳಿ ಅವನು ಕೇಳ್ಕೊಳ್ತಾ ಇದ್ದಾನೆ. ಸೊ ನೋಡಿ ಎಷ್ಟು ಅಂದ್ರೆ ಕೃಷ್ಣ ಅವನು ಹೇಳಿದೆಲ್ಲ ಮಾಡ್ತಾ ಇದ್ದಾನೆ. ಫಸ್ಟ್ ಈಗ ಅವನು ವಿಶ್ವರೂಪ ತೋರ್ಸ್ಬೇಕು ಅಂತ ಹೇಳ್ದ, ಅದನ್ನ ತೋರಿಸ್ತಾ. ಈಗ ನಾರಾಯಣ ರೂಪ ತೋರ್ಸು ಅಂತ ಹೇಳಿದ್ರೆ ನಾರಾಯಣ ರೂಪ ತೋರಿಸ್ತಾನೆ. ನವೇದ ಯಜ್ಞ ಧ್ಯಯನೈರ್ ನ ದಾನೈರ್ ನ ಚ ಕ್ರಿಯಾರ್ಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕೃಷ್ಣ ಹೇಳುವಂಥದ್ದು, ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಸೊ ಯಾವುದೇ ತರ ತಪಸ್ಸೆ ಮಾಡಿದ್ರು ಎಂತ ಋಷಿಗಳಿಗೂ ಈ ಒಂದು ವಿಶ್ವರೂಪ ಏನಿದೆ ಇದನ್ನ ನೋಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ನೀನಿಗೆ ಮಾತ್ರ ನಾನು ತೋರಿಸ್ತಾ ಇರುವಂತದ್ದು ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ. ಮಾತೆ ವ್ಯಥಾ ಮಾಂಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಕ್ತಮೇದಂ ವ್ಯಾಪೇತ ಮಾನಃ ಪುನಸ್ತ್ವಾಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ನನ್ನ ಈ ಘೋರ ರೂಪವನ್ನು, ಅಂದ್ರೆ ಕೃಷ್ಣನೇ ಒಪ್ಕೊಳ್ತಾ ಇದ್ದಾನೆ ಇದು ಘೋರವಾಗಿದೆ ರೂಪ ಅಂತೇಳಿ, ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಇದು ಮುಕ್ತಾಯವಾಗಲಿ, ಇದು ಈಗ ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಸೊ ಈಗ ನಾವು ನೋಡಿದ್ವಿ ಲೈಕ್ ಯಶೋಧ ಮಾತೆಗೂ ಅಷ್ಟೇ, ಯಾವಾಗ ಅವನು ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನ ತೋರಿಸ್ತಾನೆ ಕೃಷ್ಣ, ಅದನ್ನ ನೋಡಿ ಅವಳು ತಲೆ ತಿರುಗಿ ಬೀಳ್ತಾಳೆ ತಾಯಿ. ಯಾಕಂದ್ರೆ ಅವ್ರಿಗೆ ಅದ್ರಲ್ಲಿ ನೋಡೋದ್ರಲ್ಲಿ ಇಷ್ಟ ಇಲ್ಲ, ಅವ್ರಿಗೆ ಏನಿದ್ರು ಕೃಷ್ಣನ ಮಗನಾಗಿ ನೋಡಕ್ಕೆ ಇಷ್ಟ. ಹಾಗೆ ಇವನಿಗೂ ಅಷ್ಟೇ, ಅವನಿಗೆ ಮೊದ್ಲಿನ ತರ ಹಾಗೆ ನೋಡಕ್ಕೆ ಇಷ್ಟ. ಹಾಗಾಗಿ ಕೃಷ್ಣ ಹೇಳೋದು, ನೀನು ಭಯ ಪಟ್ಟಿದ್ಯಾ ತುಂಬಾ, ಸೊ ಇದು ಇಲ್ಲಿಗೆ ಮುಗೀಲಿ, ನಾನ್ ನಿನಗೆ ನನ್ನ ಭಕ್ತ. ಸೊ ಪ್ರೀತಿಯಿಂದ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತನೇ ಮತ್ತು
ಎಲ್ಲಾ ಅಶಾಂತಿಯಿಂದ ನೀನು ಮುಕ್ತ ಆಗು, ಶಾಂತ ಆಗೀಗ ಅಂತ ಅವನಿಗೆ ಮನ್ಸಿಗೆ ಸಮಾಧಾನ ಹೇಳ್ತಾನೆ ಕೃಷ್ಣ. ಸೊ ನೀನು ಬೇರೆ ಅಪೇಕ್ಷಿಸಿದ್ಯೋ ಆ ರೂಪ ನೋಡು ಅಂತ ಹೇಳಿ ಈಗ ನಾರಾಯಣ ಫಾರ್ಮ್ ತೋರಿಸುವಂಥದ್ದು, ವಿಷ್ಣು ರೂಪ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಸೊ ಮೊದ್ಲಿಗೆ ವಿಶ್ವರೂಪದಿಂದ ಚತುರ್ಭುಜ ಫಾರ್ಮ್, ಮತ್ತೆ ಕೃಷ್ಣ 2 ಹ್ಯಾಂಡೆಡ್ ಫಾರ್ಮ್, ಶ್ಯಾಮ ಸುಂದರ ಫಾರ್ಮ್ ನ ಎರಡನ್ನು ತೋರಿಸ್ತಾ, ಅಂದ್ರೆ ನಾರ್ಮಲ್ ಇದಕ್ಕೆ ಬಂದಾಯ್ತು ಈಗ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಾ ಪ್ರಕೃತಿಂ ಗತಃ. ಶ್ರೀ ಭಗವಾನುವಾಚ ಸುದುರ್ದಶಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶ ಕಾಂಕ್ಷಿಣಃ. ಅರ್ಜುನ ಹೇಳುವಂಥದ್ದು, ಹೀಗೆ ಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ಅಂದ್ರೆ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗದೆ. ಸೊ ಅವನಿಗೆ ಕೃಷ್ಣನ 2 ಕೈ ರೂಪ ನೋಡಿ ಸಮಾಧಾನ ಆಯ್ತು. ಮಾನುಷ ರೂಪ, ಮಾನವ ಸದೃಶ ರೂಪ, ಮಾನವ ಅಲ್ಲ ಮಾನವ ಸದೃಶ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಸೊ ಅಂದ್ರೆ ಈ ರೂಪನು ಅಷ್ಟೇ ಬರೀ ಗೋಲೋಕದಲ್ಲಿ ಕಾಣುವಂಥದ್ದು, ಆ ಎಲ್ಲ ಕಡೆ ಕಾಣಲ್ಲ. ದೇವ್ರದ್ದು ಒಂದು 2 ಕೈ ಫಾರ್ಮ್ ಏನಿದೆ, ವೆರಿ ರೇರ್ ಟು ಫೈಂಡ್ ಅನ್ನೋತರ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಸೊ ನಾವು ಕೃಷ್ಣನ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಕೃಷ್ಣನ ಬಗ್ಗೆ ಎಲ್ಲ ರಹಸ್ಯಗಳು ನಮಗೆ ಗೊತ್ತಾಗ್ಬೇಕಾದ್ರೆ ಕೃಷ್ಣನ ಯಥಾರೂಪ ಅಂದ್ರೆ 2 ಭುಜ, ಈ ಒಂದು ಫಾರ್ಮ್ ಏನಿದೆ ಕೃಷ್ಣನ, ಇದ್ರಲ್ಲೇ ನಾವು ಧ್ಯಾನ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಹೇಳುವಂಥದ್ದು. ಸೊ ಇದ್ರಲ್ಲಿ ಮಾಡಿದ್ರೆ ಮಾತ್ರ ನೀನು ನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಭಕ್ತರು ಅಷ್ಟೇ, ಅವರಿಗೆ ಕೃಷ್ಣನ ಈ 2 ಹ್ಯಾಂಡೆಡ್ ಫಾರ್ಮ್ ಏನಿದೆ ಅಂದ್ರೆ 2 ಭುಜದ ಫಾರ್ಮ್, ಇದನ್ನೇನೆ ಅವರಿಗೆ ಧ್ಯಾನ ಮಾಡಕ್ಕೆ ಇಷ್ಟ. ಸೊ ಹಾಗಾದ್ರೆ ಮಾತ್ರ ಕೃಷ್ಣನ ಒಂದು ಮಿಸ್ಟರೀಸ್ ಏನಿದೆ ಅದು ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ. ಮತ್ಕರ್ಮ ಕೃತ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ್ ಸರ್ವಭೂತೇಷು ಯಸ್ಸಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಸೊ ಪರಿಶುದ್ಧ ಭಕ್ತಿ ಸೇವೆ ಅಂದ್ರೆ, ಪರಿಶುದ್ಧ ಭಕ್ತಿ ಸೇವೆ ಅಂದ್ರೆ ಯಾವುದೇ ಒಂದು ಅಂದ್ರೆ ಕಾಮ್ಯ ಕರ್ಮಗಳಲ್ಲಿ ಆಸೆ, ಅದರಿಂದಾಗಿ ಏನೇ ಒಂದು ಅಪೇಕ್ಷೆಯಿಂದಾಗಿ ದೇವ್ರನ್ನ ಧ್ಯಾನ ಮಾಡುವಂಥದ್ದಲ್ಲ. ಹಾಗೂ ಈ ಮಾಯಾವಾದಿ ಫಿಲಾಸಫಿ ಅಂದ್ರೆ ದೇವರಲ್ಲಿ ಒಂದಾಗುವಂಥದ್ದು. ಕೆಲವರೆಲ್ಲ ಬೇರೆ ಬೇರೆ ಈ ಸಿದ್ಧರು ಅಂತೆಲ್ಲ ಹೇಳ್ತಾ, ಅವರೆಲ್ಲ ಬೇರೆ ಬೇರೆ ಒಂದು ಅಂದ್ರೆ ಸಿದ್ಧಗಳನ್ನ ಪಡೆಯಕ್ಕೋಸ್ಕರ ಅವ್ರು ಧ್ಯಾನ ಮಾಡುವಂಥದ್ದು. ಅಂದ್ರೆ ಏನೋ ಒಂದು ಅಪೇಕ್ಷೆ, ಅಂದ್ರೆ 8 ತರ ಸಿದ್ಧಿಗಳಿದೆ. ಅಂದ್ರೆ ತುಂಬಾ ಸಣ್ಣದಲ್ಲಿ ಸಣ್ಣ ಆಗುವಂಥದ್ದು, ದೊಡ್ಡ ಆಗುವಂಥದ್ದು,
ಅಂದ್ರೆ ಹೆವಿ ಆಗುವಂಥದ್ದು, ಭಾರವಾಗುವಂಥದ್ದು ಅಥವಾ ಲೈಟ್ ಆಗುವಂಥದ್ದು, ಹಾಗೆ ಬೇರೆ ಬೇರೆ ಸಿದ್ಧಿಗಳು ಈ ಪ್ರಾಪ್ತಿಗೆಲ್ಲ ಮಾಡುವಂತವ್ರು ಇರ್ತಾರೆ. ಅದೆಲ್ಲ ನಿಜವಾದ ಭಕ್ತಿ ಅಲ್ಲ, ಪ್ಯೂರ್ ಡಿವೋಷನ್ ಅಲ್ಲ ಅದು. ಸೊ ಇಲ್ಲಿ ಕೃಷ್ಣ ಹೇಳುವಂತದ್ದು ಪರಿಶುದ್ಧ ಭಕ್ತಿ ಸೇವೆ. ಪರಿಶುದ್ಧ ಭಕ್ತಿ ಸೇವೆ ಅಂತ ಹೇಳಿದ್ರೆ ಅಂದ್ರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ದೇವರ ಒಂದು ಆ ಅಂದ್ರೆ ಭಕ್ತಿಯಲ್ಲಿ ದೇವರನ್ನ ಪೂಜೆ ಮಾಡುವಂಥದ್ದು, ದೇವರಿಗೆ ಸೇವೆ ಮಾಡುವಂಥದ್ದು, ಅದು ಪ್ಯೂರ್ ಡಿವೋಷನಲ್ ಅಂತ ಹೇಳಿ. ಮತ್ತೆ ಯಾರು ನನಗಾಗಿ ಕರ್ಮಗಳನ್ನು ಮಾಡುವರೋ, ಸೊ ನನಗಾಗಿ ಕರ್ಮ ಅಂದ್ರೆ ನಾವು ದೇವರ ಒಂದು, ಈಗ ಕೃಷ್ಣನಿಗೆ ಮೇನ್ ಆಗಿ ಈಗ ನಾರದ ಮಾಡುವಂತದ್ದೇನು, ಕೃಷ್ಣನ ಗ್ಲೋರಿಫೈ ಮಾಡುವಂಥದ್ದು ಎಲ್ಲಾ ಲೋಕಗಳಲ್ಲಿ ಹೋಗಿ. ಹಾಗೆ ನಾವು ನಮ್ಮ ಮಟ್ಟಿಗೆ ಆಗುವಂಥದ್ದು ನಾವು ಗ್ಲೋರಿಫೈ ಮಾಡ್ಬೇಕು ದೇವ್ರನ್ನ. ಸೊ ಹಾಗಾಗಿ ನಾವು ನಮ್ಮ ಕರ್ಮಗಳಲ್ಲಿ ಕೃಷ್ಣನ ಕರ್ಮ ಯಾವುದು, ಕೃಷ್ಣನ ಉದ್ದೇಶ ಏನು, ಕೃಷ್ಣ ಭಗವದ್ಗೀತೆಯಲ್ಲಿ ಯಾಕೆ ಹೇಳಿರುವಂತದ್ದು. ಅಂದ್ರೆ ಈಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವೆಲ್ಲ ಮರ್ತೋಗಿದೀವಿ. ಈಗ ನಮ್ದೊಂದು ಅಂದ್ರೆ ನಿಜವಾದ ನಮ್ದು ಏನು ದೇವರ ಜೊತೆ ಒಂದು ಸಂಬಂಧ ಇದೆ, ಅದನ್ನ ನಾವು ಮರ್ತಿದೀವಿ. ಸೊ ಅದನ್ನ ನಾವು ಸ್ಥಾಪನೆ ಮಾಡ್ಬೇಕು. ಸೊ ಆ ಒಂದು ಕೆಲ್ಸದಲ್ಲಿ ನಾವು ತೊಡಗಬೇಕು. ಅದು ಕೃಷ್ಣನ ಕರ್ಮ, ಕೃಷ್ಣನ ಒಂದು ಕಾರ್ಯ ಆಗುತ್ತಾಗ. ಯಾಕೆಂತ ಹೇಳಿದ್ರೆ ಕೃಷ್ಣನ ಉದ್ದೇಶ ಏನು, ಇಲ್ಲಿ ಯಾರ್ಯಾರು ಇದ್ದಾರೋ ಅವ್ರೆಲ್ಲರನ್ನೂ ಗೋಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ನಿಜವಾದ ಸ್ಥಾನ. ಯಾಕಂದ್ರೆ ನಮ್ದು ಕೃಷ್ಣನ ನಾವು ಒಂದು ಪಾರ್ಟ್. ಸೊ ಈಗ ನಾವು ಬೇರ್ಪಟ್ಟಿದೀವಿ. ಹೇಗೆ ಒಂದು ಮೆಷಿನ್ ಅಲ್ಲಿ ಒಂದು ಸ್ಕ್ರೂ ಬಿದ್ರೆ ಆ ಸ್ಕ್ರೂಗೆ ಏನೋ ಒಂದು ಬೆಲೆ ಇಲ್ಲ, ಆದ್ರೆ ಅದು ಅಂಟಿಲ್ ಅದು ಮೆಷಿನ್ ಒಂದು ಪಾರ್ಟ್ ಆಗಿದ್ದಾಗ ಅದಕ್ಕೆ ಬೆಲೆ ಇದೆ, ಅದಕ್ಕೆ ವ್ಯಾಲ್ಯೂ ಇದೆ. ಹಾಗೆ ನಾವೀಗ ಬೇರೆ ಪಟ್ಟಿದೀವಿ. ಸೊ ನಾವು ಹೋಗ್ಬೇಕಿದ್ರೆ ಅದಕ್ಕೆ ನಾವು ಸಹಾಯ ಮಾಡ್ಬೇಕು ಬೇರೆಯವರಿಗೂ. ನಾವು ಮಾತ್ರ ಅಲ್ಲ, ನಾವೀ ನಾಲೆಜ್ ತಿಳ್ಕೊಂಡ್ರೆ ಸಾಲದು, ನಾವು ಬೇರೆಯವರಿಗೂ ಕೊಡ್ಬೇಕು. ಯಾಕಂದ್ರೆ ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೇಕು. ನಾವು ಚಾರಿಟಿಯಲ್ಲಿ ನಾವು ಹೈಯೆಸ್ಟ್ ಚಾರಿಟಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜ್ಞಾನ ಕೊಡುವಂಥದ್ದು ಹಾಗೂ ಅವ್ರನ್ನ ಎಲಿವೇಟ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಲೈಫ್ ಅಂದ್ರೆ ಈ ವೆರಿ ರೇರ್, ಅಂದ್ರೆ ತುಂಬಾ ಅಪರೂಪ ಮನುಷ್ಯ ಜೀವನ ಸಿಕ್ಕುವಂಥದ್ದು. ಸೊ ಈ ಲೈಫ್ ಅನ್ನ ನಾವು ಯುಟಿಲೈಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಏನು ಆಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ 84 ಲಕ್ಷ ಸ್ಪೀಸಿಸ್ ಇದೆ, ಅದರಲ್ಲಿ ಯಾವ್ದಾದ್ರೂ ಜನ್ಮ ಸಿಗ್ಬೋದು. ಹಾಗಾಗಿ ಆಧ್ಯಾತ್ಮಿಕತೆ ಅಂದ್ರೆ ಆಧ್ಯಾತ್ಮಿಕ ಇದ್ರಲ್ಲಿ ನಾವು ಮಾಡ್ಲೇಬೇಕು ಅಂತ ಹೇಳಿ. ಸೊ ಈ ಕರ್ಮವನ್ನು ಯಾರು ಮಾಡ್ತಾರೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿ, ಲೈಕ್ ಪ್ರಭುಪಾದಿಗೆ ಕೃಷ್ಣ ಬಿಟ್ರೆ ಬೇರೆ ಇಲ್ವೇ ಇಲ್ಲ, ಅಂದ್ರೆ ಕೃಷ್ಣನನ್ನೇ ಪರಮ ಗುರಿ ಮಾಡಿದ್ದು. ಸೊ ಮಾಡಿಕೊಳ್ಳುವರು ಮತ್ತು ಎಲ್ಲಾ ಜೀವಿಗಳ ಮಿತ್ರನು. ಎಲ್ಲಾ ಜೀವಿ ನೋಡಿ, ನಾವು ಬರೀ ಏನು ನಮ್ಮ ಮನೆಯವರು ನಮ್ಮ ಮಿತ್ರರು ಅಷ್ಟು ಮಾತ್ರ ನೋಡ್ತೀವಿ. ಆದ್ರೆ ಕೃಷ್ಣ ಹೇಳುವಂಥದ್ದು ಎಲ್ಲಾ ಜೀವಿ. ಯಾಕಂದ್ರೆ ಸರ್ವಯೋನಿಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಯಾಕಂದ್ರೆ ಎಲ್ಲಾ ಯೋನಿಗಳ ನಾನೇ ತಂದೆ, ಎಲ್ಲಾ ಜೀವಿಗಳಿಗೆ ನಾನೇ ತಂದೆ ಆದವನಿಗೆ ಎಲ್ಲರೂ ಒಂದೇ. ಸೊ ಆ ಕರುಣೆ ನಮಗೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಾಣಿಗಳ ಮೇಲೆ, ಆಗ ಕೃಷ್ಣನಿಗೂ ನಾವು ಪ್ರಿಯರಾಗಕ್ಕೆ ಸಾಧ್ಯ ಇಲ್ಲ. ನಾವು ಕೃಷ್ಣನಿಗೆ ಪ್ರಿಯರಾಗ್ಬೇಕಿದ್ರೆ ನಮಗೆ ಆ ಒಂದು ಸಹಾನುಭೂತಿ ಎಲ್ಲರ ಮೇಲೆ ಇರ್ಬೇಕು, ಅಂದ್ರೆ ಎಲ್ಲಾ ಜೀವಿಗಳ ಮೇಲೆ ಇರ್ಬೇಕು. ಇಲ್ಲ ನಾನು ಅಂದ್ರೆ ಈಗ ನಾವು ಒಂದು ಕಡೆ ನಾವು ನಾಯಿಯನ್ನ ಪ್ರೀತಿ ಮಾಡ್ತೇವೆ, ಅದೇ ಕೋಳಿಯನ್ನಾದ್ರೆ ಕಟ್ ಮಾಡಿ ತಿಂತೀವಿ. ಸೊ ಅದಲ್ಲಿ ಅದು ಪ್ರೀತಿ ಹೇಗಾಗತ್ತೆ? ಎಲ್ಲಾನು ಜೀವಿನೇ. ಅದ್ ಹೇಗೆ ಒಂದು ನಾಯಿಯಲ್ಲಿ ಹೇಗೆ ಒಂದು ಆತ್ಮ ಇದೆ, ಆ ಕೋಳಿಯಲ್ಲೂ ಇದೆ ಆತ್ಮ, ಅದ್ರಲ್ಲಿ ನಮ್ಮದಲ್ಲೂ ಇದೆ. ಸೊ ಹಾಗಾಗಿ ನಾವು ಎಲ್ಲರನ್ನು ಮಿತ್ರನಾಗೆ ನೋಡ್ಬೇಕು, ಎಲ್ಲಾ ಜೀವಿಗಳನ್ನು. ಸೊ ಅಂತವನು ಮಾತ್ರ ನಿಶ್ಚಯವಾಗಿಯೂ ನನ್ನಲ್ಲಿ ಬರಕ್ಕೆ ಸಾಧ್ಯ ಅಂತ ಹೇಳಿ. ಇದು ಅಜಮಿಲ ಅಂದ್ರೆ ಪ್ಯೂರಿಫೈ ಆಗಿ 1 ವರ್ಷ ಆದ್ಮೇಲೆ, ಅಂದ್ರೆ ನಾವು ಇದು ಕತೆ ನೋಡಿದ್ವಿ, ಹೇಗೆ ಅವನು ಒಂದು ಬೇಡದ ಚಟಕ್ಕೆ ಹೋಗಿ ಅವನು ಅಂದ್ರೆ ಕೊನೆ ಗಳಿಗೆಯಲ್ಲಿ ಅವನು ನಾರಾಯಣನ ನೆನೆಸ್ಕೊಳ್ತಾನೆ. ಮತ್ತೆ ಯಮದೂತರು ಬರ್ತಾರೆ, ಯಮದೂತರು ಬಂದು ಅವನು ನಾರಾಯಣ ಹೇಳಿದ ಕಾರಣ ಅವ್ರು ಕರ್ಕೊಂಡು ಹೋಗಕ್ಕಾಗಲ್ಲ. ಮತ್ತೆ ವಿಷ್ಣು ದೂತರು ಬಂದ್ರು, ಅವನಿಗೆ 1 ವರ್ಷ ಅಂದ್ರೆ ಬಿಡ್ತಾರೆ ಅವನ್ನ. ಆಗ ಅವನು ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತುಂಬಾ ತಪಸ್ಸೆಲ್ಲ ಮಾಡಿ ಕೊನೆಗಾಲಕ್ಕೆ ಕೃಷ್ಣ ಕರ್ಕೊಂಡು ಹೋಗುವಂಥದ್ದು. ಸೊ ಯಾರು ಕೃಷ್ಣನ ಬಗ್ಗೆ ನೆನ್ಸಿರ್ತಾರೆ, ಕೃಷ್ಣ ಅವ್ರನ್ನ ಮರಿಯಲ್ಲ. ಸೊ ಅಧ್ಯಾಯದ ಸಾರಾಂಶ: ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ಭಗವಾನ್ ಶ್ರೀಕೃಷ್ಣನು ವಿಶ್ವರೂಪವನ್ನು ವಿವರಿಸುತ್ತಾನೆ. ದೃಷ್ಟಾಮಿ ಇಚ್ಛಾಂತೆ ರೂಪಂ ಬಹೂನಿ ಅದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕ ಬಾಹೂತ ದರ್ಶನಂ, ಅನೇಕಾದ್ಭುತ ದರ್ಶನಂ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ. ದೃಷ್ಟಿಂನ ವಿಂದಾಮಿ ಸಮಂಚ ವಿಷ್ಣು. ಕೃಷ್ಣನ ಉತ್ತರ: ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವೃದ್ಧೋ. ಅರ್ಜುನನ ಪ್ರಾರ್ಥನೆ: ಸಗದ್ಗದಂ ಭೀತ ಪ್ರಣಮ್ಯ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತ್ಯಾತ್ವ
ಅನನ್ಯ ಶಕ್ಯ. ಸೊ ಇಲ್ಲಿಗೆ ಅಧ್ಯಾಯದ ಸಾರಾಂಶ. ಓಕೆ, ಸೊ ಧನ್ಯವಾದ ಎಲ್ಲರಿಗೂ. ಇಲ್ಲಿಗೆ ಇವತ್ತಿಂದು ಸ್ವಲ್ಪ ಅಂದ್ರೆ ತುಂಬಾ ಶ್ಲೋಕ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟ್ ಹೋದೆ. ಹೋಪ್ಫುಲಿ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಒಂದ್ಸತಿ ಅನ್ಮ್ಯೂಟ್ ಮಾಡ್ತೀನಿ ಎಲ್ಲರನ್ನು. ಹರೇ ಕೃಷ್ಣ. ಅರ್ಥ ಆಯ್ತಾ ಎಲ್ಲರಿಗೂ? ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಯ್ತು, ಯಾಕಂದ್ರೆ ತುಂಬಾ ಹರೇ ಕೃಷ್ಣ ಮಾತಾಜಿ. ಹರೇ ಇಲ್ಲ ಕೃಷ್ಣ. ಎಲ್ಲ ಅರ್ಥ ಆಯ್ತು ಮಾತಾಜಿ. ಅಂದ್ರೆ ತೀರಾ ಅಷ್ಟು ಫಾಸ್ಟ್ ಆಗಿ ಆತರ ಎಲ್ಲ ಏನಿಲ್ಲ, ನೀಟಾಗಿ ಹೋಯ್ತು. ಅರ್ಥ ಆಯ್ತಲ್ಲ? ಓಕೆ, ಧನ್ಯವಾದ ಮಾತಾಜಿ. ಸೊ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ, ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಇದ್ದಲ್ಲಿ. ಸೊ ಏನ್ ಅನ್ಸ್ತು ನಿಮಗೆ? ಅಂದ್ರೆ ಅರ್ಜುನನಾಗೆ ಭಯ ಆಯ್ತಾ ವಿಶ್ವರೂಪ ನೋಡಿ? ಅಂದ್ರೆ ಈ ತರ ಕೇಳಿದ್ರೆ ಯಾವಾಗಾದ್ರೂ ವಿಶ್ವರೂಪ? ಹರೇ ಕೃಷ್ಣ. ಮಾತಾಡ್ಬೋದು, ಅಂದ್ರೆ ನಾನು ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ಯಾರಾದ್ರೂ ಮಾತಾಡ್ಬೋದು. ಮಾತಾಜಿ, ಅದು ದಿವ್ಯ ದೃಷ್ಟಿ ಪಡ್ಕೊಂಡಿರ್ತಕ್ಕಂತ ಅರ್ಜುನನಿಗೆ ಭಯ ಆಗಿರ್ಬೇಕಾದ್ರೆ ನಾವೆಲ್ಲ ತುಂಬಾ ಸಾಮಾನ್ಯರು, ನಮ್ಗೆ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ. ಹೌದು, ನಮಗೆ ನೋಡುವಾಗ ಕೇಳುವಾಗ್ಲೇನೆ ಇದಾಗತ್ತಲ್ವಾ, ಅಂದ್ರೆ ರೋಮಾಂಚನಗೊಳ್ಳೋ ತರ, ಅಂದ್ರೆ ಭಯಂಕರವಾಗಿದೆ. ಇನ್ನು ಅಲ್ಲಿ ನೋಡಿರುವಾಗ ಅವನಿಗೆ ಹೇಗಾಗಿರ್ಬೋದು. ಸೊ ಆಕ್ಚುಲಿ ಏನಂತ ಹೇಳಿದ್ರೆ, ಪ್ಯೂರ್ ಡಿವೋಟೀಸ್ಗೆ ಇದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನೋಡೋದ್ರಲ್ಲಿ. ಬಟ್ ಅದೇ ಅವನು ಈ ಕಲಿಯುಗದ ಜನರಿಗೆ, ಮತ್ತೆ ನಾನ್ ದೇವ್ರು ಅಂತ ಹೇಳಿನು ಈ ಇಂಪೋಸ್ಟರ್ಸ್ ಏನಿರ್ತಾರೆ, ಅಂದ್ರೆ ಹೇಳ್ಕೊಂಡು ಈಗ ಫೇಕ್ ಗುರುಗಳಿರ್ತಾರೆ. ಸೊ ಅವರಿಗೆಲ್ಲ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಲಿ, ಅದ್ ಗೊತ್ತಾಗ್ಬೇಕು ದೇವ್ರು ಅಂದ್ರೆ ಯಾವ್ದು, ಹೇಗಿರ್ಬೇಕು ಅಂತ ಹೇಳಿ ತೋರ್ಸಕ್ಕೋಸ್ಕರ. ಹಾಗೂ ಮತ್ತೆ ಈ ನಾಸ್ತಿಕರಿಗೆ ಅಟ್ಲೀಸ್ಟ್ ಆಗಾರು ಭಯ ಬರುತ್ತೆ. ಓಕೆ, ಹೀಗೆಲ್ಲ ಇದೆ ದೇವ್ರು ಅಂದ್ರೆ ಕಾಲ ಅಂತೆಲ್ಲ ಅದ್ರ ಬಗ್ಗೆ ಎಲ್ಲ ಹೇಳೋವಂಥದ್ದು. ಸೊ ಹಾಗಾದ್ರೂ ಸರೆಂಡರ್ ಆಗ್ಲಿ ಅಂತ ಹೇಳಿ, ಒಂದು ಪವರ್ ತೋರಿಸಿ ಅದು ಆ ತರ ದೇವರಿಗೆ ಸರೆಂಡರ್ ಆಗ್ಲಿ ಅವರು ಅಂತ ಹೇಳಿ. ಎಸ್ ಮಾತಾಜಿ. ಜಮುನಾ ಮಾತಾಜಿ, ಏನ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇಲ್ವಾ? ಯಾರಿಗೂ ಪ್ರಶ್ನೆನೇ ಇಲ್ವಾ? ಸೈಲೆಂಟ್ ಆಗ್ಬಿಟ್ರ ಎಲ್ಲರೂ ವಿಶ್ವರೂಪ ನೋಡಿ? ನಿಮಗೆ ಭಯ ಆಗಿದೆ ಹೇಗೆ ಅರ್ಜುನನ್ ತರ ಎಲ್ಲರಿಗೂ? ನಮಸ್ತೆ. ಈಗ ಅದು ಮಾಡಿ ಮಾತಾಜಿ. ಹೇಳಿ. ಈಗ ಅದೊಂಥರ ಪ್ರಾಪರ್ಟಿ ಇಶ್ಯೂ ನಲ್ಲಿ ಅದು ಯುದ್ಧ ಆಗಿದೆ. ದಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಲೈಕ್ ಕೈಂಡ್ ಆಫ್ ಮೆಟೀರಿಯಲ್ ಸ್ಟಿಕ್ ಅಲ್ವಾ ಮಾತಾಜಿ? ನಿಮ್ ಪ್ರಶ್ನೆ ಏನು ಹೇಳಿ? ನಿಮ್ ಪ್ರಶ್ನೆ ಏನು? ಅಲ್ಲ, ಈಗ ಅವರು ಮೆಟೀರಿಯಲ್ ಅಂತ ಹೇಳಿದ್ರೆ ಧರ್ಮ ತಾನೇ ಅದು. ಈಗ ಕ್ಷತ್ರಿಯ ಅವರು, ಓಕೆ, ಕ್ಷತ್ರಿಯರಿಗೆ ಬೇರೆ ಏನಿದೆ ಕೆಲ್ಸ? ಈಗ ಆಗೆಲ್ಲ ಆಗಿನ ಕಾಲದಲ್ಲಿ ಅವ್ರವ್ರ ಏನು ಅವರು ಗುಣ ಮತ್ತು ಕರ್ಮ ಪ್ರಕಾರ ಅವರು ಹೇಗಿರ್ಬೇಕು ಅಂದ್ರೆ, ಅವನು ಅರ್ಜುನ ಹುಟ್ಟಿರುವಂತದ್ದು ಕ್ಷತ್ರಿಯ ಫ್ಯಾಮಿಲಿಯಲ್ಲಿ. ಸೊ ಅವನು ಅವನು ದೇಶ ಆಳ್ಬೇಕು, ಅವನಿಗೆ ಅದೇ ಧರ್ಮ, ಅವನ ಧರ್ಮ ಪ್ರಕಾರ ಅವ್ನು ಮಾಡ್ಬೇಕು. ಸೊ ಅವನಿಗೆ ಭೂಮಿನೇ ಇಲ್ಲ ಅಂದ್ರೆ ಅವ್ನು ಏನ್ ಮಾಡ್ತಾನೆ? ಅವನು ಬೇರೆ ಕೆಲ್ಸ ಮಾಡಕ್ಕಾಗಲ್ವಲ್ಲ. ಬ್ರಾಹ್ಮಣನ ಕೆಲ್ಸ ಆಗ್ಲಿ ಅಥವಾ ಬೇರೆ ವೈಶ್ಯ ಶೂದ್ರದ್ದು ಅವ್ನು ಮಾಡಕ್ಕಾಗಲ್ಲ. ಅವ್ನು ಕ್ಷತ್ರಿಯ, ಅವನು ರಾಜ. ಸೊ ಅವನಿಗೆ ಭೂಮಿ ಇಲ್ದಾಗ ಅವನ್ ಏನ್ ಮಾಡ್ಬೇಕು? ಅವನ ಧರ್ಮಕ್ಕೆ ಅವನು ಫೈಟ್ ಮಾಡ್ಲೇಬೇಕಲ್ಲ. ಅದ್ ಹೇಗೆ ಅದು ಮೆಟೀರಿಯಲಿಸ್ಟಿಕ್ ಆಗಲ್ಲ, ಅದು ಧರ್ಮ. get surrendered to Shri Krishna, so both the ways, spiritually as well as ಭೌತಿಕವಾಗಿನೂ ಸಹ ನಾವು ಹತ್ರದಲ್ಲಿರ್ತೀವಿ ಧರ್ಮದಿಂದ. ಏನ್ ಮಾತಾಜಿ? ಅರ್ಥ ಆಗಿಲ್ಲ ನನಗೆ. ನಿಮ್ ವಾಯ್ಸ್ ಬ್ರೇಕ್ ಆಗಿ ಬರ್ತಾ ಇದೆ ಮಾತಾಜಿ. ಸಿಗ್ನಲ್ ಪ್ರಾಬ್ಲಮ್ ಇದೆ ಮಾತಾಜಿ ನಿಮ್ದು. ಕಟ್ ಆಗಿ ಬರ್ತಾ ಇದೆ ನಂಗೆ ವಾಯ್ಸ್. ಸಿಗ್ನಲ್ ಪ್ರಾಬ್ಲಮ್ ಏನಂದ್ರೆ ಈಗ ಕೇಳ್ತಾ ಇದೆ, ಹೇಳಿ. ಈಗ ಕನ್ಕ್ಲೂಷನ್ ಈಸ್ ಲೈಕ್ ಶ್ರೀಕೃಷ್ಣನಿಗೆ ಸಂಪೂರ್ಣ ನಾವು ಸರೆಂಡರ್ ಆದ್ರೆ ಸ್ಪಿರಿಚುಯಲಿ ಆಸ್ ವೆಲ್ ಆಸ್ ಭೌತಿಕವಾಗಿನೂ ಸಹ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಕೃಷ್ಣ ಭೌತಿಕವಾಗಿ ಏನು ಮಾಡಲ್ಲ, ಅಂದ್ರೆ ಕೃಷ್ಣ ಇಸ್ ನಾಟ್ ಇಂಟ್ರೆಸ್ಟೆಡ್ ಮಾತಾಜಿ. ನಾವು ಅಂದ್ರೆ ಅದೇ ಮೇನ್ ಆಗಿ ಏನಂದ್ರೆ ನಾವು ಆ ಒಂದು ಅಪೇಕ್ಷೆನೇ ಇರ್ಬಾರ್ದು. ಅದನ್ನೇ ಹೇಳ್ತಾ ಇರೋದು ಡಿಫ್ರೆನ್ಸ್ ನಮ್ಗುನು ಮತ್ತು ಪ್ಯೂರ್ ಡಿವೋಟೀಸ್ಗೆ. ಏನಂತ ಹೇಳಿದ್ರೆ ಅವರು ಯಾವುದೇ ಒಂದು ಇಚ್ಛೆ ಇಲ್ಲದೆ ಭಕ್ತಿ ಪೂರ್ವಕೆಯಿಂದ ಮಾಡುವಂತದ್ದು ಅದು ರಿಯಲ್ ಟ್ರೂ ಡಿವೋಷನ್ ಅದು. ಬಟ್ ನಾವಂದ್ರೆ
ನನಗೆ ಓಕೆ ನಾನು ಕೃಷ್ಣನ್ ಮಾಡ್ತೀನಿ, ಮೋಸ್ಟ್ಲಿ ಕೃಷ್ಣನ್ ಪೂಜೆ ಮಾಡಿದ್ರೆ ನನಗೆ ನನ್ನ ಲೈಫಲ್ಲಿ ಎಲ್ಲ ಈ ತರ ಆಗುತ್ತೆ, ನಂಗೆ ಸಂಪತ್ತು ಬರುತ್ತೆ. ಸೊ ಆ ಒಂದು ಉದ್ದೇಶದಲ್ಲಿ ಮಾಡೋದು ಅದು ಪ್ಯೂರ್ ಡಿವೋಷನ್ ಅಲ್ಲ ಮಾತಾಜಿ, ಅದು ರಿಯಲ್ ಭಕ್ತಿ ಅಲ್ಲ ಅದು. ಅಂದ್ರೆ ಭೌತಿಕವಾಗಿ ಮತ್ತೆ ಕೃಷ್ಣನಿಗೆ ಇಂಟ್ರೆಸ್ಟು ಇಲ್ಲ. ಸೊ ಅವನು ಭೌತಿಕವಾಗಿ ಇಂಟ್ರೆಸ್ಟ್ ಇದ್ದಿದ್ರೆ, ಈಗ ಜಸ್ಟ್ ನೀವು ನೋಡಿ ಪಾಂಡವರು ಹೋಲ್ ಲೈಫ್ ಅವ್ರು ಕೃಷ್ಣ ಜೊತೆಗೆ ಇದ್ರು ಅವ್ರ ಲೈಫ್ ಲಾಂಗ್ ಸ್ಟ್ರಗಲ್ ಇತ್ತಲ್ಲ. ಅವ್ರು ಯಾಕೆ ಅವ್ರು ಯಾಕೆ ವನವಾಸ ಮಾಡ್ಬೇಕಿತ್ತು, ಯಾಕೆ ಅವ್ರಿಗೆ ಶ್ರೀಮಂತಿಕೆ ಇರ್ಲಿಲ್ಲ? ಕೃಷ್ಣ ಅವ್ರ ಜೊತೆನೆ ಇದ್ದ ಅಲ್ಲ. ಸೊ ಕೃಷ್ಣನ ಆತರ ಅಲ್ಲ ಅದು, ಕೃಷ್ಣ ನೋಡುವಂತದ್ದು ಭೌತಿಕವಾಗಿ ಅಲ್ಲ. ಸೊ ಆಧ್ಯಾತ್ಮಿಕ ಇದ್ರಲ್ಲಿ ಅದು ಈ ಭೌತಿಕದ್ ಬರಲ್ಲ, ನಮ್ಮ ಶ್ರೀಮಂತಿಕೆ ಅಥವಾ ಬೇರೆ ಇದೆಲ್ಲ. ಅಂದ್ರೆ ಅವ್ರು ಆಲ್ವೇಸ್ ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿದ್ರು, ಅಂದ್ರೆ ಹ್ಯಾಪಿನೆಸ್ ಇದೆಯಲ್ಲ, ಅಂದ್ರೆ ಸಂತೋಷವಾಗಿದ್ರು ಅವ್ರು ಯಾವಾಗ್ಲೂ. ಯಾಕಂದ್ರೆ ಕೃಷ್ಣ ಜೊತೆಗಿದ್ದ, ಅವ್ರಿಗೆ ಅದು ಸಂತೋಷ ಆಯ್ತು. ಅವ್ರು ವನವಾಸದಲ್ಲಿದ್ರುನು 14 ವರ್ಷ ಅವ್ರಿಗೇನು ಬೇಜಾರಿರ್ಲಿಲ್ಲ. ಸೊ ಕೃಷ್ಣ ಜೊತೆಗಿರ್ತಾ ಇದ್ದ ಅಲ್ಲ, ಹಾಗಾಗಿ. ಸೊ ಭೌತಿಕವಾಗಿನೂ ಕೃಷ್ಣನಿ ಮಾಡದ್ ಹೌದು, ಆದ್ರೆ ನಮೀಗ ಅದು ಆ ಉದ್ದೇಶ ಇರಬಾರ್ದು ಭೌತಿಕವಾಗಿ ನಾವು ಮಾಡ್ತೀವಿ ಅಂತ. ಯಾಕಂದ್ರೆ ನಾವ್ ಇಲ್ಲಿ ಇರಕ್ಕೆ ಬಂದಿರೋದಲ್ವಲ್ಲ, ಹಾಗೆ ಅಂದ್ರೆ ಆತರ ಅನ್ಕೋಬೇಕು ನಾವು. ಅಂದ್ರೆ ಅದನ್ನ ಹೇಳ್ತಾ ಇದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಾವ್ ಇಲ್ಲೇ ಇರ್ತೀವಿ, ಇಲ್ಲಿರೋದ್ರಲ್ಲೇ ನಾವು ಇನ್ನು ಅಂದ್ರೆ ಹೇಗ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಜೈಲಲ್ಲಿ ಅಂದ್ರೆ ಈಗ ಜೈಲಲ್ಲಿ ಏನು ಎಕ್ಸ್ಟ್ರಾ ಅಂದ್ರೆ ಜೈಲಲ್ಲಿ ಕೊಡ್ತಾರೆ ನಾರ್ಮಲ್ ಆಗಿ ಊಟ, ಇನ್ನೊಂಚೂರು ಎಕ್ಸ್ಟ್ರಾ ಚಪಾತಿ ಸಿಗ್ಬೋದು, ಅಥವಾ ಅಂದ್ರೆ ಸ್ವಲ್ಪ ಊಟ ಸಿಗ್ಬೋದು. ಏನ್ ಪ್ರಯೋಜನ ಏನು? ಜೈಲಲ್ಲೇ ಇರ್ಬೇಕಲ್ಲ ಎಂಡ್ ಆಫ್ ದಿ ಡೇ. ಅಲ್ಲಿದ್ದು ಏನ್ ಪ್ರಯೋಜನ? ನನಗೆ ಎಷ್ಟು ತಿನ್ನಕ್ ಸಿಕ್ಕಿದ್ರುನು ನನಗೆ ಆ ಫ್ರೀಡಮ್ ಇಲ್ಲ ಅಲ್ಲಿ. ಸೊ ಹಾಗೆ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೇ ನಾನು ಗ್ಲೋರಿಫೈ ಮಾಡ್ಕೊಂಡು ಎಷ್ಟು ದುಡ್ಡು ಸಂಪಾದನೆ ಮಾಡಿ ಇದ್ರೂನು ಎಂಡ್ ಆಫ್ ದಿ ಡೇ ನನ್ ಫೈನಲ್ ಅಂದ್ರೆ ಪರ್ಪಸ್ ಆಫ್ ಅಂದ್ರೆ ಅರ್ಥ ಮಾಡ್ಕೊಳ್ದೆ ನಾನು ಆ ಗೋಲೋಕಕ್ಕೆ ಹೋಗ್ಬೇಕು ಅನ್ನೋ ಒಂದು ಆ ಏಮ್ ಇಲ್ಲ ಅಂತಂದ್ರೆ, ಭೌತಿಕದಲ್ಲೇ ಮುಳುಗಿದ್ರೆ ಅದರಿಂದ ಏನ್ ಯೂಸ್ ಇಲ್ಲ ಅಂತ. ಅರ್ಥ ಆಯ್ತಾ ಮಾತಾಜಿ? Thank you. ಹರೇ ಕೃಷ್ಣ. ಪವಿತ್ರ ಹೇಳಿ ಮಾತಾಜಿ, ಅನ್ಮ್ಯೂಟ್ ಇದ್ದೀರಾ. ಪವಿತ್ರ ನಮಸ್ತೆ ಮಾತಾಜಿ. ಹಾ ಹೇಳಿ. ಈಗ ಕೃಷ್ಣನಿಗೆ ಎಲ್ಲಾ ದಿವ್ಯ ದೃಷ್ಟಿ ಇತ್ತು, ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟ, ಎಲ್ಲಾದನ್ನು ಮಾಡ್ದ. ಈ ಮಹಾಭಾರತ ಯುದ್ಧದಿಂದ ಇಷ್ಟೆಲ್ಲಾ ಸಾವು ನೋವುಗಳು ಸಂಭವಿಸ್ತಾವಂತ ಗೊತ್ತಿದ್ರು ಅವು ಯುದ್ಧಕ್ಕೆ ಒಪ್ಕೊಳ್ತಾನೆ, ಯುದ್ಧ ಮಾಡಿಸ್ತಾನೆ ಕೃಷ್ಣನೇ ಮುಂದೆ ಇದ್ದು. ಅದೆಲ್ಲ ಅಷ್ಟು ಸಾವು ನೋವುಗಳನ್ನ ಮಾಡೋ ಬದಲು ಡೈರೆಕ್ಟ್ ಆಗಿ ಕೃಷ್ಣನೇ ಕೌರವರನ್ನ ಅಂತ್ಯ ಮಾಡ್ಬೋದಾಗಿತ್ತಲ್ಲ ಮಾತಾಜಿ. ಮಹಾಭಾರತ ಯುದ್ಧನೇ ಯಾಕೆ ಮಾಡ್ಬೇಕಾಗಿತ್ತು? ದ್ರೌಪದಿಗೆಲ್ಲ ಹೇಳ್ತಾನೆ, ನಿನ್ನ ಅವನು ಕರ್ಮಗಳಲ್ಲಿ ಇನ್ವಾಲ್ವ್ ಆಗಲ್ಲ ಅಲ್ಲ, ಅವರೇ ಮಾಡ್ಬೇಕು. ಅಂದ್ರೆ ಕೃಷ್ಣ ಮಾಡ್ಸೋದ್ ಹೌದು, ಆದ್ರೆ ಅವನು ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಅವನು ಭಕ್ತರನ್ನ ಗ್ಲೋರಿಫೈ ಮಾಡಕ್ಕೋಸ್ಕರ ಮಾಡುವಂಥದ್ದು, ಅರ್ಜುನನ ಗ್ಲೋರಿಫೈ ಮಾಡುವಂಥದ್ದು. ಯಾಕೆ ಕೃಷ್ಣ ಮಾಡಲ್ಲ, ಇನ್ವಾಲ್ವ್ ಆಗಲ್ಲ ಡೈರೆಕ್ಟ್ ಆಗಿ ಕರ್ಮದಲ್ಲಿ? ಅಲ್ಲ, ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಅವರು ಅಂದ್ರೆ ಈಗ ಅಲ್ಲಿ ಯುದ್ಧದಲ್ಲಿ ಸತ್ತಿರೋರಿಗೆ ಯಾರಿಗೂ ಲಾಸ್ ಆಗಿಲ್ಲ. ದೇವ್ರ ಮುಂದೆ ಯಾರು ಸತ್ತಿದ್ದಾರೆ ಅವರಿಗೆಲ್ಲ ಮೋಕ್ಷ ಸಿಕ್ತಲ್ಲ, ಅಂದ್ರೆ ಬ್ರಹ್ಮನಿಗೆ ಹೋಗ್ತರು. ಇಲ್ಲಾಂದ್ರೆ ಅವ್ರು ಎಷ್ಟೋ ಈಗ ನಮಗೆ ಮಾತಾಜಿ ನಾವು ನೋಡುವಂತದ್ದೇನು ಭೌತಿಕ ಶರೀರ ಮಾತ್ರ ನೋಡ್ತಾ ಇದೀವಿ. ಆದ್ರೆ ಅವ್ರು ಸತ್ ಮೇಲೆ ಮತ್ತೆ ಇನ್ನೊಂದು ಬಾಡಿ ಸಿಗುತ್ತಲ್ಲ, ಅದನ್ನೆಲ್ಲ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಅದು ನೀನ್ ಯಾಕೆ ಬೇಜಾರ್ ಮಾಡ್ತಾ ಇದೀಯಾ, ಅವರೆಲ್ಲ ಮತ್ತೆ ಇನ್ನೊಂದು ಮತ್ತೆ ಹೇಗಾದ್ರೂ ಈಗ ಬೇರೆಯವರೆಲ್ಲ ಅಂದ್ರೆ ಭೀಷ್ಮಾಗ್ಲಿ ದ್ರೋಣಾಚಾರ್ಯ ಇರ್ಲಿ, ಅವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ. ಯಾಕಂದ್ರೆ ಅವರೆಲ್ಲ ಪುಣ್ಯ ಮಾಡಿರುವಂತವ್ರು, ಅಂದ್ರೆ ಅವ್ರು ಅಷ್ಟೆಲ್ಲ ಕೆಟ್ಟ ಕಾರ್ಯದಲ್ಲಿ ಇತ್ತಿಲ್ಲ. ಸತ್ರು ಸಹ ಅವರು ಒಳ್ಳೇದಾಗುವಂತ, ಆದ್ರೆ ಕೆಟ್ಟವ್ರಿಗೆ ಮಾತ್ರ ಇದಾಗೋ ಅಂದ್ರೆ ಕೆಟ್ಟ ಒಂದೇನಂತಾರೆ ರಿಸಲ್ಟ್ ಬರೋ ತರ. ಸೊ ಹಾಗಾಗಿ ಅದ್ರಲ್ಲಿ ಬೇಜಾರಾಗುವಂತದ್ದು ಏನಿಲ್ಲ ಮಾತಾಜಿ, ಅದು ನಾವು ನೋಡೋ ರೀತಿ ಬೇರೆ ಅಷ್ಟೇ. ಅಂದ್ರೆ ಅದ್ರದ್ದೆಲ್ಲಾನು ಗೊತ್ತಿರುತ್ತೆ ಕೃಷ್ಣನಿಗೆ. ದ್ರೌಪದಿ ಹತ್ರ ಹೇಳ್ತಾನೆ, ನಿನ್ನ 5 ಪತಿಯರ ತಪ್ಪ ಮಕ್ಕಳು ಸಮೇತ ಹೋಗ್ತಾರೆ, ಆದ್ರೆ ದ್ರೌಪದಿ ಒಪ್ಪಲ್ಲ ಯುದ್ಧಕ್ಕೆ. ಆದ್ರೂ ದ್ರೌಪದಿನ ಒಲಿಸಿ ಕೃಷ್ಣನೇ ಮಾಡ್ತಾನೆ. ಆತರ ಅದು ದ್ರೌಪದಿನ ಒಲಿಸಿ ಅಲ್ಲ ಮಾತಾಜಿ, ಇದು ಯುದ್ಧ ಫಸ್ಟ್ ನೀವು ನೋಡಿ, ಆ ಸಂಧಿಗೆ ಅಂತ ಹೋದಾಗ ಅದರಿಂದ ಆಗುವಂತದ್ದು. ಸಂಧಿಗೆ ಹೋಗ್ತಾನಲ್ಲ ಕೃಷ್ಣ, ಯುದ್ಧ ಬೇಡ ಅಂತ ಹೇಳಕ್ಕೆ, ಅವ್ರೆಲ್ಲಿ ಒಪ್ತಾರೆ? ಧೃತರಾಷ್ಟ್ರ ಒಪ್ಪಿಲ್ಲ ಯುದ್ಧ 5 ಗ್ರಾಮಗಳನ್ನ ಕೊಡಕ್ಕೂ ಕೂಡ ಒಪ್ಪಿಲ್ಲ, ಅದು ಯಾರು ದುರ್ಯೋಧನ. ಹಾಗಾಗಿ ಯುದ್ಧ ಆಗುವಂತದ್ದು. ಸೊ ಅವ್ರು ಯಾವಾಗ ಈಗ ರಾಮನು ಅಷ್ಟೇ, ಅಂದ್ರೆ ಅವನು ಲಾಸ್ಟ್ ಮಿನಿಟ್ ವರ್ಗುನು ರಾವಣ ಸರೆಂಡರ್ ಆದ್ರೆ ಅವನು ಕ್ಷಮಿಸಕ್ಕೆ ರೆಡಿ ಇದ್ದ, ಆದ್ರೆ ಅವ್ರು ರೆಡಿ ಇಲ್ಲ ಅಲ್ಲ, ಆಪ್ಷನ್ ಕೊಡ್ತಾರೆ ದೇವ್ರು. ಲೈಕ್ ಅವನು ಹೋಗಿ ಕೃಷ್ಣ ಸಂಧಾನಕ್ಕೆ ಹೋಗುವಂತದ್ದೇನು, ಅವ್ರ ಹತ್ರ ಹೋಗಿ ಕೇಳಿದ್ರುನು ಅವನು ರಜಸ್ ತಮಸ್ ಗುಣ ಇರೋರು
ಕೇಳಲ್ಲ, ದೇವ್ರ ಮಾತು ಕೇಳಲ್ಲ ಅವ್ರು. ಸೊ ಹಾಗಾಗಿ ಧರ್ಮ ಯಾವ ಕಡೆ ಇದೆ ಅದು ಆಗ್ಲೇಬೇಕು. ಹಾಗಾಗಿ ಯುದ್ಧ ಆಯ್ತಷ್ಟೇ. ಸೊ ಇದು ಮೇನ್ ಕಾರಣ, ಮಹಾಭಾರತದ ಯುದ್ಧದ ಮೇನ್ ಕಾರಣ ಈ ಒಂದು ಧೃತರಾಷ್ಟ್ರನ ಅಸೂಯೆನೆ. ಅಸೂಯೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು 5 ಗ್ರಾಮಗಳು ಕೊಟ್ಟಿದ್ರು, ಅವರು ಅದನ್ನ ಮಾಡ್ಕೊಂಡು ಇರ್ತಾ ಇದ್ರು. ಸರಿ. ಹರೇ ಕೃಷ್ಣ. ಶಾರದಾ ಮಾತಾಜಿ ಏನಾರು ಇದೆಯಾ ಪ್ರಶ್ನೆ? ಅನ್ಮ್ಯೂಟ್ ಆಗಿದೆ. ಇಲ್ಲ ಇಲ್ಲ. ಇಲ್ಲ ಇಲ್ಲ. ಸರಿ ಮಾತಾಜಿ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇಲ್ವಾ? ಎಲ್ಲರಿಗೂ ಅರ್ಥ ಆಗಿದ್ಯಾ? ಓಕೆ, ಹಾಗಿದ್ರೆ ಕ್ಲೋಸ್ ಮಾಡೋಣ. ಯಾರಿಗಿಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಮಾಡೋಣ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಎಲ್ಲರೂ ಚಾಂಟ್ ಮಾಡ್ತಾ ಇದ್ದೀರಲ್ಲ? ಹರೇ ಕೃಷ್ಣ. ಎಲ್ಲರೂ ಚಾಂಟ್ ಮಾಡ್ತಾ ಇದ್ದೀರಾ ಎವ್ರಿ ಡೇ? ಮಾಡ್ತಾ ಇದೀವಿ ಮಾತಾಜಿ. ಮಾಡಿ ಮಾಡಿ, ಎಲ್ಲರೂ ಮಾಡಿ, ದಯವಿಟ್ಟು ಚಾಂಟ್ ಮಾಡಿ. ಮಾತಾಜಿ, ಶ್ಲೋಕನ ಯಾವ ರೀತಿ ನಾವು ಅದು ಮೈಂಡ್ಗೆ ಹೆಂಗೆ ನಾವು ಸ್ವಲ್ಪ ಸೇವ್ ಮಾಡ್ಕೊಬೇಕು? ಯಾವ ತರ ಮಾಡೋದು ಅದನ್ನ? ಯಾವ ರೀತಿ ಡೈಲಿ ಹೇಳ್ಕೊಳೋದು? ಕೇಳ್ತಾ ಮತ್ತೆ ಹೇಳ್ತಾನು ಬರುತ್ತೆ. ಅಂದ್ರೆ ಲೈಕ್ ಹೇಳ್ತಾ ಬರುತ್ತೆ ಅದು. ಅಂದ್ರೆ ನಿಮಗೆ ಫಸ್ಟ್ ಆಕ್ಚುಲಿ 108 ಶ್ಲೋಕ ಕೊಟ್ಟಿದ್ದಾರೆ ಪ್ರಭುಪಾದ, ಅದನ್ನ ಕಲೀರಿ ಫಸ್ಟ್. ಅಂದ್ರೆ ಔಟ್ ಆಫ್ 700 ಶ್ಲೋಕ 108 ಇಂಪಾರ್ಟೆಂಟ್. ಸೊ ಆ ಶ್ಲೋಕನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ, 108 ಶ್ಲೋಕಾಸ್ ಅಂತ. ಓಕೆನಾ? ಸೊ ಆ 108 ಶ್ಲೋಕನ ಯಾವ್ದ್ರ ಕಲಿ, ಅದು ಶ್ಲೋಕ ಕ್ಲಾಸಸ್ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ. ಅಂದ್ರೆ ನಾನು ಮೊನ್ನೆ ಪೋಸ್ಟ್ ಮಾಡಿದ್ವಿ ಗ್ರೂಪ್ ಅಲ್ಲಿ, ಸೇರ್ಬೋದು ಆತರ ಇಂಟ್ರೆಸ್ಟ್ ಇದ್ರೆ. ಅಂದ್ರೆ ಪ್ರಾಪರ್ ಪ್ರೊನೌನ್ಸಿಯೇಷನ್ ಕಲಿಯಕ್ಕೆ, ಅಂದ್ರೆ ಎಲ್ಲಿ ಸ್ಟಾಪ್ ಮಾಡ್ಬೇಕು ಏನು ಅಂತ. ಸೊ ಮತ್ತೆ ಅದು ಜಯಂತಿ ಮಾಡಿದ್ರಲ್ಲ ಪ್ರಭುಪಾದರದು, ಅದು ಅವತ್ತೇ ಭಗವದ್ಗೀತೆದು ಶ್ಲೋಕ ಅವೆಲ್ಲ ಗೀತಾ, ಅದು ಪ್ರಭುಪಾದದಲ್ಲ, ಗೀತಾ ಜಯಂತಿ. ಅದು ಅಂದ್ರೆ ಅದು ಅವ್ರವರೇ ಕಲ್ತು ಎಲ್ಲ ಹೇಳಿರುವಂತದ್ದು, ಟೀಚರ್ಸ್ ಎಲ್ಲ ಹೇಳಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ದು. ಅಂದ್ರೆ ಆಲ್ರೆಡಿ ಗೊತ್ತಿರೋರು. ಬುಕ್ಕಿಂದ ಸಂಬಂಧ ಅದು ಸಪರೇಟ್ ಆಗಿದ್ಯಾ ಅದು ಶ್ಲೋಕ? ಅದು ವೆಬ್ಸೈಟ್ ಅಲ್ಲೂ ಇದೆ ನಿಮ್ಗೆ. ನಮ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಫ್ರೀ ರಿಸೋರ್ಸಸ್ ಅಂತ ಇದೆ, ಆಯ್ತಾ? ತೋರಿಸ್ತೀನಿ. ಇದು ಲಿಂಕ್ ಇದು ನಮ್ ಇಸ್ಕಾನ್ ಮಂಗಳೂರದು ವೆಬ್ಸೈಟ್ ಲಿಂಕ್ ಇಲ್ವಾ ನಿಮ್ಮ ಹತ್ರ? ಇದೆ ಅದು ನನಗೆ ಗೊತ್ತಿಲ್ಲ ಯಾವ್ದಂತ. ಒಂದ್ ನಿಮಿಷ, ನಾನೀಗ ನಿಮ್ಗೆ ತೋರಿಸ್ತೀನಿ ನೋಡಿ, ಶೇರ್ ಸ್ಕ್ರೀನ್ ಮಾಡಿ. ಓಕೆ, ಇದು iskonmangaluru.com ಅಂತ. ಓಕೆನಾ? ಸೊ ಇಲ್ಲಿ ನಿಮಗೆ ಹೋದ್ರೆ ಇಲ್ಲೋ ಬರುತ್ತೆ, ಎಲ್ಲೋ ಒಂದ್ ಕಡೆ ಹೋಮ್ ಅಲ್ಲಿ ಇದೆಯಾ ಅಥವಾ ಇಲ್ಲಿದೆ ನೋಡಿ, ರಿಜಿಸ್ಟರ್ ಕೆಳಗಡೆ ಫ್ರೀ ರಿಸೋರ್ಸ್ ಅಂತ ಇದೆ. ಮತ್ತೆ ಇದು ಎಲ್ಲರೂನು ಇವತ್ತು ಅಥವಾ ನಾಳೆ ನೋಡಿ, ಇದು ಲೆವೆಲ್ 2 ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಾ ಇದಾರೆ ಮೋಸ್ಟ್ಲಿ. ಲೆವೆಲ್ 2 ಇವತ್ತು ಆಗಿಲ್ಲ ಅನ್ಕೊಂತೀನಿ. ಒಂದ್ ನಿಮಿಷ, ಯಾರು ಹೇಳ್ತಾ ಇದ್ರಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತೇಳಿ. ಇದು ಡಿಸೆಂಬರ್ ಅಂತಾನೆ ತೋರಿಸ್ತಾ ಇದೆ, ಡಿಸೆಂಬರ್ 4th ವೀಕ್. ಓಕೆ, ಇದು ಮಾಡ್ಬೋದು, ಈಗ ಓಪನ್ ಆಗಿದೆ. ಓಕೆ, ಇಲ್ಲಿ ಲೆವೆಲ್ 2 ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆನಾ? ನೀವು ಕೇಳಿದ್ದು ಡೌಟ್ ಒಳ್ಳೇದಾಯ್ತು, ಲೈಕ್ ಇದನ್ನು ಹೇಳಕ್ಕಾಯ್ತು. ಮತ್ತೆ ಇದರಲ್ಲಿ ಇದಿದೆ ನೋಡಿ, ಬುಕ್ಸ್ ನಾಟ್ ಕಂಪಲ್ಸರಿ, ಬಟ್ ಇದೆಲ್ಲಾನು ಹೇಳ್ಕೊಡ್ತಾರೆ, ಹಾಗಾಗಿ ತಗೊಂಡ್ರೆ ಒಳ್ಳೇದು. ಒಂದು ಆರ್ಡಿನರಿ ಜಪಮಾಲಾ ಜೊತೆ ಇಷ್ಟು ಬುಕ್ಸ್ ಬರುತ್ತೆ, ಒಟ್ಟು 6 ಬುಕ್. ಕೃಷ್ಣ ಬುಕ್ಕು, ನೆಕ್ಟರ್ ಆಫ್ ಡಿವೋಷನ್, ಈಶೋಪನಿಷತ್ತು, ಪ್ರಭುಪಾದ ಬುಕ್ಕು, ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್. ಇದು ಅಂದ್ರೆ ನಿಮ್ ಕನ್ನಡದಲ್ಲೂ ಬರುತ್ತೆ. ಸೊ ಅದಕ್ಕೆ 900 ರೂಪಾಯಿ ಆರ್ಡಿನರಿ ಮಾಲಾ. ತುಳಸಿ ಮಾಲಾ ಜೊತೆ 1200. ಸೊ ವೈಷ್ಣವ ಸಾಂಗ್ಸ್, ಈಗ ನಾನು ಹೇಳ್ತಾ ಇದೀನಲ್ಲ ವೈಷ್ಣವದ, ಅದೆಲ್ಲಾನು ಇದೆ ಇದರಲ್ಲಿ, ವೈಷ್ಣವ ಸಾಂಗ್ಸ್. ಸೊ ಇಷ್ಟು ಬುಕ್ಕಿಗೆ ಸೇರಿ ಇಷ್ಟಿದೆ. ಸೊ ನಿಮಗೆ ಇದು ಕ್ಲಾಸ್ಗೆ ಯೂಸ್ ಆಗುತ್ತೆ, ಅಂದ್ರೆ ಕ್ವಿಜ್ ಎಲ್ಲ ಇರುತ್ತೆ ಅದೆಲ್ಲ ಮಾಡಕ್ಕೆ. ಬಟ್ ಎಲ್ಲಾನು ಸಾಫ್ಟ್ ಕಾಪಿ ನಿಮಗೆ ಇಂಗ್ಲಿಷ್ ಅಲ್ಲಿ ಅದೇ ಅವೈಲೇಬಲ್ ಇದೆ ವೆಬ್ಸೈಟ್ ಅಲ್ಲಿ. ಸಾಫ್ಟ್ ಕಾಪೀಸ್ ಎಲ್ಲ ಬುಕ್ಸ್ ಇದೆ ಇಂಗ್ಲಿಷ್ ಅಲ್ಲಿ, ಬಟ್ ಕನ್ನಡದಲ್ಲಿಲ್ಲ. ಇದು ರಿಜಿಸ್ಟರ್ ಮಾಡ್ಬೋದು ನೀವು. ಮತ್ತೆ ಇನ್ನೊಂದು ನಿಮಗೆ ನಾನು ಫ್ರೀ ರಿಸೋರ್ಸಸ್ ನೋಡಿ ಇಲ್ಲಿದೆ, ರಿಜಿಸ್ಟರ್ ಅಲ್ಲಿ ಫ್ರೀ ರಿಸೋರ್ಸಸ್ ಹೋಗಿ, ಇಲ್ಲಿ ನಿಮಗೆ ಎಲ್ಲ ಇದೆ. ಅಂದ್ರೆ ಭಗವದ್ಗೀತೆ
ಕಾಪಿನೂ ಇದೆ, ಸಾಫ್ಟ್ ಕಾಪೀಸು. ಯಾವ ಭಾಷೆಲಿ ಆ ಭಾಷೆ. ಇಲ್ಲಿ ನೋಡಿ 108 ಶ್ಲೋಕ ಅಂತಿದೆಯಲ್ಲ, ಇಲ್ಲಿ ಯು ಕ್ಯಾನ್ ಗೋ. ಸೊ ಇದು ಪ್ರಭುಪಾದ ಕೊಟ್ಟಿರುವಂತದ್ದು 108 ಇಂಪಾರ್ಟೆಂಟ್ ಶ್ಲೋಕಗಳು. ಸೊ ಇಲ್ಲಿದೆ ನಿಮಗೆ. ಇದು ನಿಮಗೆ ಡೌನ್ಲೋಡ್ ಮಾಡೋ ಆಪ್ಷನ್ ಇದೆ ಅಲ್ಲಿ, ಸೆಕೆಂಡ್ ಆಪ್ಷನ್ ಅಲ್ಲಿ. ಸೊ ಜಸ್ಟ್ ಇದನ್ನ ಕಲಿಬಹುದು. ಓಕೆ, ಗೊತ್ತಾಯ್ತಲ್ಲ? ಹರೇ ಕೃಷ್ಣ. ಎಸ್ ಪೂಜಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ. ಮಾತಾಜಿ, ಅದು ಚಾಂಟಿಂಗ್ ಹೇಳ್ತ್ರಿ ಅಲ್ಲ, ನಾನು ಅದು ನಿನ್ನೆ ಹೇಳ್ದಂಗೆ ಅದೇ ಆಪ್ ಹಾಕೊಂಡೆ, ಚಾಂಟ್ ಮಂತ್ರ ಅದು. ಈಗ ಚಾಂಟ್ ಮಾಡ್ತಿರ್ತೀವಿ, 150 ಆಗಿರತ್ತೆ. ಈಗ ಸಡನ್ ಯಾರೋ ಬಂದ್ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾರ, 10 minutes ಗ್ಯಾಪ್ ಆಗ್ಬಿಡತ್ತೆ. ಹಂಗ್ ಮಾಡ್ಬಾರ್ದು. ಕಂಟಿನ್ಯೂ ಮಾಡ್ಬೇಕಾ ಅಥವಾ ಮತ್ ಫಸ್ಟ್ ಇಂದಾನೇ ಮಾಡೋದು ಅಂತ? ಅಲ್ಲ, ಕಂಟಿನ್ಯೂ ಮಾಡ್ಬೋದು, ಬಟ್ ಅವಾಯ್ಡ್ ಮಾಡಿ, ಅದು ಒಳ್ಳೇದಲ್ಲ ಅಂತ ಅಷ್ಟೇ. ಮಾಡ್ಬೋದು ಕಂಟಿನ್ಯೂ. ಅದು 10 ನಿಮಿಷ ಗ್ಯಾಪ್ ಎಲ್ಲ ಆಗ್ಬಾರ್ದು ಮಾತಾಜಿ. ಈಗ ಜಸ್ಟ್ ಏನೋ ಒಂದ್ಸತಿ ಈಗ ಮಾತಾಡ್ಬೇಕು ಅಂತ ಅರ್ಜೆಂಟ್ ಆಗಿ ಅಂದ್ರೆ ಏನೋ ಅಂತ ಹೇಳಿದ್ರೆ ಓಕೆ, ಬಟ್ ಆದ್ರೂ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಯೂಶಲಿ ನಾವು ಮಾಡುವಾಗ ಫುಲ್ ಕಂಪ್ಲೀಟ್ ರೌಂಡ್ ಆಗೋವರೆಗೂ ಮಾಡ್ಬಾರ್ದು ಅಂತ, ಮಾತಾಡ್ಬಾರ್ದು ಯಾರು. ಅದು 10 ಮಿನಿಟ್ಸ್ ಎಲ್ಲ ಗ್ಯಾಪ್ ಮಾಡ್ಬಾರ್ದು ಆತರ ಮಿಡ್ಲಲ್ಲಿ. ಓಕೆನಾ? ಅದು ರಾಂಗ್ ಆಗತ್ತೆ. ಕಂಟಿನ್ಯೂ ಮಾಡ್ಬೇಕಾ ಮತ್ ಫಸ್ಟ್ ಇಂದ ಮಾಡ್ಬೇಕಾ ಅಂತ ಸ್ವಲ್ಪ ಡೌಟ್ ಬಂತು. ಅಲ್ಲ, 10 ಮಿನಿಟ್ಸ್ ಎಲ್ಲ ಗ್ಯಾಪ್ ಆದ್ರೆ ನೀವು ಫಸ್ಟ್ ಇಂದಾನೇ ಮಾಡ್ಬೇಕು. ಯು ಕಾಂಟ್ ಲೀವ್ ಲೈಕ್ ಆತರ ಬಿಡೋಂಗಿಲ್ಲ, ಅದು ಅಫೆನ್ಸ್ ಆಗತ್ತೆ. ಅದು 1 ಆಫ್ ದ 10 ಅಫೆನ್ಸಸ್ ಅಲ್ಲಿ ಒಂದದು, ಅಂದ್ರೆ ಆತರ ಬಿಟ್ಟು ಮಾಡುವಂತದ್ದು. ಮಾಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು ಮಾತಾಜಿ. ಓಕೆ, ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ ಮಾತಾಜಿ? ಹಾ ಹೇಳಿ. ಈಗ ಎಲ್ಲಿ ಮೋಸ, ಎಲ್ಲಿ ಅನ್ಯಾಯ ಆಗುತ್ತೋ ಮತ್ತೆ ನಾನು ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನಲ್ಲ ಮಾತಾಜಿ. ಈಗ ಮತ್ತೆ ಈಗ ಈಗ ಕಲಿಯುಗದಲ್ಲಿ ಎಲ್ಲಿ ನೋಡಿದ್ರು ಮೋಸ, ಅತ್ಯಾಚಾರ, ಅನಾಚಾರ ಎಲ್ಲಾ ಆಗ್ತಾ ಇದೆಯಲ್ಲ. ಇಲ್ಲ ಮಾತಾಜಿ, ಅದು ಕೃಷ್ಣ ಡಿಸೈಡ್ ಮಾಡುವಂತದ್ದು, ನಾವು ಹೇಳಿ ಬರುವಂತದ್ದಲ್ಲ. ಮತ್ತೆ ಈಗ ಏನೇ ಆಗ್ತಾ ಇದ್ರುನು ಅವ್ರವ್ರದ್ದು ಕರ್ಮ ನಮಗ್ ಗೊತ್ತಿಲ್ಲ ಅಲ್ಲ, ಯಾರ್ದು ಏನೇನ್ ಕರ್ಮ ಇದೆ ಅದ್ರ ಪ್ರಕಾರ ಆಗುವಂತದ್ದು. ಕೃಷ್ಣ ಅದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಅವ್ನು ಯಾವಾಗ ಬರೋದು ಅಂದ್ರೆ ಎಲ್ಲರಿಗೂ ಬರಲ್ಲ ಮಾತಾಜಿ. ಅವನು ಪ್ಯೂರ್ ಅಂದ್ರೆ ಯಾರು ಭಕ್ತರು ಇರ್ತಾರೆ, ಮತ್ತೆ ಪವಿತ್ರಾಣಯ ಸಾಧು ಆಗ ಬರುತ್ತಾನೆ. ಹೌದು, ಆಗ ಬರ್ತಾನೆ. ಅದೇ ಯಾಕಂದ್ರೆ ಭಾಗವತಮಲ್ಲಿ ಹೇಳಿದೆ ಆಲ್ರೆಡಿ, ಯಾವಾಗ ಕೃಷ್ಣ ಬರುವಂತದ್ದು ಅಂತೆಲ್ಲ ಉಲ್ಲೇಖ ಇದೆ. ಚೈತನ್ಯ ಮಹಾಪ್ರಭುಗಳು ಬರೋದೂನು ಇದೆ ಆಲ್ರೆಡಿ. ಸೊ ಅದ್ರಲ್ಲಿ ಏನಿದೆಯೋ ಆತರ ಬರುವಂತದ್ದು ಅವರು ಕೃಷ್ಣ ಡಿಸೈಡ್ ಮಾಡುವಂತದ್ದು. ಒಟ್ಟಾರೆ ಈಗ ಕಲಿಯುಗ ಅಂತ್ಯ ಆಗೋ ಟೈಮಿಗೆ ಬರ್ತಾರೆ ಅಂತ. ಇನ್ನು ತುಂಬಾನೇ ಹಾಳಾಗತ್ತಂತೆ ಕಲಿಯುಗ ಅಂದ್ರೆ, ನಾವು ಊಹಿಸಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಹಾಳಾಗುತ್ತಂತೆ. ಅಂದ್ರೆ ಗಿಡಗಳು ಹಣ್ಣುನು ಕೊಡಲ್ವಂತೆ, ಅಂದ್ರೆ ಊಟಕ್ಕೂ ಅಷ್ಟು ಕಷ್ಟ ಇರುತ್ತೆ. ಆತರ ಎಲ್ಲ ಆಗತ್ತಂತೆ, ಅಷ್ಟು ಭೀಕರವಾಗಿರುತ್ತಂತದೆ ಕಲಿಯುಗ. ಸೊ ಆದಷ್ಟು ಬೇಗ ನಾವು ಇಲ್ಲಿಂದ ಹೋಗ್ಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಒರಿಜಿನಲ್ ಮನೆಗೆ. ಅದೇ ಈಗ ಎಲ್ಲ ಪ್ರಕೃತಿ ಹಾಳಾಗ್ತಾ ಇದೆ, ಮನುಷ್ಯರ ಮನುಷ್ಯರ ಜೀವನನೂ ಹಾಳಾಗ್ತಾ ಇದೆ. ಇದು ಆಕ್ಚುಲಿ ಗೋಲ್ಡನ್ ಪೀರಿಯಡ್ ಅಂತೆ ಕಲಿಯುಗದ. ಅಂದ್ರೆ ಇಮ್ಯಾಜಿನ್ ಮಾಡಿ ಫ್ಯೂಚರ್ ಯಾವ ತರ ಇರ್ಬೋದು ಅಂತ. ಇಂದು ಮತ್ತೆ ಈ ಪ್ರಭುಪಾದ ಹೇಳಿರೋದು ಇನ್ನು 10 ವರ್ಷ ಇದಿರುತ್ತಂತೆ. ಯಾವ್ದು ಪ್ರಭುಪಾದ್ ಬರ್ದಿರೋ ಬುಕ್ಸ್ ಎಲ್ಲ, ಆಮೇಲೆ ಅದೂನು ಇರಲ್ಲಂತೆ, ಅವೈಲೇಬಲ್ ಇರಲ್ಲ. ಕೃಷ್ಣ ಪ್ರಜ್ಞೆನೂ ಇಲ್ಲ. ಈ 10,000 ವರ್ಷ ಇದೆಯಂತೆ ಇನ್ನು, ಅವರು ಪ್ರೆಡಿಕ್ಟ್ ಮಾಡಿರೋದು ಪ್ರಭುಪಾದು. ಇನ್ನು 10,000 ವರ್ಷ ಇರುತ್ತಂತೆ ಇದು. 10,000 ವರ್ಷ? 10,000 ವರ್ಷದವರೆಗೂ ಇದೆಯಂತೆ. ಅದಾದ್ಮೇಲೆ ಇಲ್ಲ, ಆಮೇಲೆ ಇನ್ನು ವರ್ಷ ಆಗುವಂತದ್ದು ಕಲಿಯುಗ, ಆಗ ಕಷ್ಟ. ಅಷ್ಟವರೆಗೆ 10,000 ವರ್ಷದವರೆಗೂ ಇನ್ನು ಕಲಿಯುಗ ಇರುತ್ತೆ ಮಾತಾಜಿ? ಕಲಿಯುಗ ಅಲ್ಲಪ್ಪ, ಕಲಿಯುಗ ಇನ್ನು 4,32,000 ವರ್ಷ ಕಲಿಯುಗ ಒಟ್ಟು. ಅದ್ರಲ್ಲಿ 5,000 ಮುಗ್ದಿದೆ ಅಷ್ಟೇ ಮಾತಾಜಿ. ಓಹೋ, 4,35,000 ವರ್ಷ ಕಲಿಯುಗ. ಅದ್ರಲ್ಲಿ 5,000 ಮುಗ್ದಿದೆ ಅಷ್ಟೇ ಈಗ. ಸೊ ಇನ್ನು ಬೇಕಾದಷ್ಟಿದೆ. ಆದ್ರೆ ಇನ್ನು 10 ವರ್ಷ ಮಾತ್ರ ಈ ಕೃಷ್ಣ ಪ್ರಜ್ಞೆದು ಏನಿದೆ ಇದಿದೆ ಅಂತೆ. ಅದಾದ್ಮೇಲೆ ಇನ್ನು ಇರಲ್ಲ. ಅಂದ್ರೆ ಮೋಸ್ಟ್ಲಿ ಅವಾಗೆಲ್ಲ ಇನ್ನು ತುಂಬಾ ಇದೆಲ್ಲ ಬರ್ಬೋದು. ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂತವ್ರು ಜಾಸ್ತಿ ಆದ್ರೆ ಶಾಸ್ತ್ರಗಳೆಲ್ಲ ಇರೋದೇ ಇಲ್ಲ ಕೊನೆಗೆ, ಹಾಗಾಗತ್ತೆ. ಈಗ್ಲೇ ನಮಗೆ ನೋಡಿ, ನಮಗೀಗ ನಂಬಕ್ ಆಗಲ್ಲ. ಮೊದ್ಲಿನ ಕಾಲದಲ್ಲಿ ಅವ್ರೀಗ ಆತರ ಅಷ್ಟೆಲ್ಲ ನಾಲೆಜ್ ಇತ್ತು ಅವ್ರಿಗೆ, ಅಂದ್ರೆ ಹೇಳಿದ್ರೆ ಗೊತ್ತಾಗ್ತೈತಲ್ಲ ರಾಜರ್ಷಿಗೆಲ್ಲ. ಆತರ ಒಂದ್ ಎಲ್ಲಿದೆ ಈಗ? ಈಗ್ಲೇ ಇಲ್ಲ. ಅಂದ್ರೆ ವೇದಗಳೆಲ್ಲ ಅಷ್ಟೆಲ್ಲ ಸರಿ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತಾಗ. ನಮಗೆ ಅದು ಊಹಿಸಕ್ಕೂ ಆಗಲ್ಲ ಈಗ, ಹಾಗೆಲ್ಲ ಗೊತ್ತಿತ್ತ ಜನಕ್ಕೆ ಅಂತ. ಈಗ ಹಾಗೆ ಇನ್ನು ಫ್ಯೂಚರ್ ಅಲ್ಲಿ ನಮ್ಮಷ್ಟು ಏನು ಗೊತ್ತಿರಲ್ಲ ಅವ್ರಿಗೆ. ಅಂದ್ರೆ ಇನ್ನು
ಯಾವಾಗ್ಲೂನು ಅಂದ್ರೆ ಡಿಸ್ಟರ್ಬ್ಡ್ ಮೈಂಡ್ ಅಲ್ಲಿ ಇರ್ತಾರಂತೆ. ಸೊ ಕಲಿಯುಗದ ಬಗ್ಗೆ ವ್ಯಾಸರು ಹೇಳಿದ್ದಾರೆ. ಒಂದ್ ನಿಮಿಷ ರೀ, ಹೇಳ್ತೀನಿ ನಾನು. ಕಲಿಯುಗ ಜಾಸ್ತಿ ಆದಂಗೆ ಕೊನೆ ಕಲಿಯುಗದಲ್ಲಿ ಬರೀ 20 ವರ್ಷ ಬದುಕ್ತಾರಂತೆ ಜನ. 20 ವರ್ಷ 20 ವರ್ಷ ಆಯುಷ್. ಓಹೋ. ಈಗ ಆಗೆಲ್ಲ 80 ವರ್ಷ, ನಮ್ಗೆಲ್ಲ 50, ಇನ್ನ ಮುಂದೆ 20. ಹೌದು. ಏನದು ಕಲಿಯುಗದ್ದು? ಏನದ ನೆನ್ಪಾಗ್ತಾ ಇಲ್ಲ ನಂಗೆ ಅದೇನೊಂದು. ಬಟ್ ಅದ್ರಲ್ಲಿ ಏನಂತ ಹೇಳಿದ್ರೆ, ಅವರು ವ್ಯಾಸ ಒಂದ್ಸತಿ ಅವರಿಗೆ ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಅವರಿಗೆ ಕಾಣುತ್ತೆ ಕಲಿಯುಗ ಈ ತರ ವರ್ಷ ಆಗ್ತಾ ಇದೆ ಅಂತ. ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡು ನೋಡುವಾಗ ಅವರಿಗೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗತ್ತೆ. ಕಲಿಯುಗದಲ್ಲಿ ಜನ ತೀರಾ ಹಾಳಾಗಿರ್ತಾರೆ, ತುಂಬಾ ಅನ್ಯಾಯ ಅಧರ್ಮ ಎಲ್ಲ ಎತ್ತಿ ಆಡ್ತಾ ಇರುತ್ತೆ ಅಂತ ಅದೆಲ್ಲ ಗೊತ್ತಾಗಿ ಅವರು ಹಾಗಾಗಿ ಆಮೇಲೆ ಅವ್ರು ಈ ಭಾಗವತಂ ಎಲ್ಲ ಬರೆಯುವಂತಂದ್ರೆ ಅದೆಲ್ಲ ಅವರಿಗೆ ಕಾಣಿಸುತ್ತೆ, ಫ್ಯೂಚರ್ ಕಾಣುತ್ತೆ. 40,000 ಮಾತಾಜಿ ಇದು ಕಲಿಯುಗ? ಎಷ್ಟು? 45,000 ವರ್ಷನಾ? 4,32,000. 4,32,000. ಈಗ ಎಷ್ಟು ಅದ್ರಲ್ಲಿ ಕಳ್ದಿದ್ದೀವಿ ಮಾತಾಜಿ ನಾವು? 5,000 ಕಲ್ದಿದೆ. 5,000. ನಿಮಗೆ 4ನೇ ಚಾಪ್ಟರ್ ನೋಡಿ, 4ನೇ ಚಾಪ್ಟರ್ದು ಮೆಟೀರಿಯಲ್ ನೋಡಿ, ಅದ್ರಲ್ಲಿ ಇದೆ ಎಲ್ಲ ಕ್ಲಿಯರ್ ಆಗಿ ಯಾವ ಯುಗ ಎಷ್ಟೆಷ್ಟು ಅಂತ. ಕಲಿಯುಗ 4,32,000, ಅದರ 2ರಷ್ಟು ದ್ವಾಪರ ಇತ್ತು, 8 ಲಕ್ಷ. ಮತ್ತೆ ಕಲಿಯುಗದ 3ರಷ್ಟು ತ್ರೇತಾಯುಗ ಇತ್ತು, ಕಲಿಯುಗದ 4ರಷ್ಟು ಸತ್ಯಯುಗ ಇತ್ತು. ಸೊ ಸತ್ಯಯುಗ ಫಸ್ಟ್ ಬಂದಿದ್ದು, ಸತ್ಯಯುಗ ಮತ್ತೆ ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ಗಾಯತ್ರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ, ಪ್ರಶ್ನೆ ಇದೆಯಾ? ಹಾ ಮಾತಾಜಿ, ಈಗ ನಾವು ಜಪ ಮಾಡ್ತಾ ಇರ್ತೀವಲ್ಲ ಮಾತಾಜಿ, ಮನೇಲಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಜಪ ಮಾಡ್ತಾ ಇರ್ತೀವಿ. ಅವಾಗ ಏನಾಗತ್ತೆ, ಒಂದ್ ಕೌಂಟ್ ಏನೋ ಇನ್ನೂ ಒಬ್ರು ನಮ್ದಾಗಿರತ್ತೆ, ಇನ್ನೂ ಅಮ್ಮಂದೇನೋ ಇರತ್ತಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಎಷ್ಟು ಎಕ್ಸ್ಟ್ರಾ ಅಂತೀವಿ. ಪರವಾಗಿಲ್ವಲ್ಲ, ನೆಕ್ಸ್ಟ್ ರೌಂಡ್ ಶುರು ಮಾಡಕ್ಕಿಂತ ಮುಂಚೆ ಎಕ್ಸ್ಟ್ರಾ 108 ಜಾಸ್ತಿ ಅಂದ್ರೂ ಏನೋ ತೊಂದ್ರೆ ಇಲ್ವಾ, ಅಥವಾ ಹೇಗೆ? ಇಲ್ಲ, 108 ಮಾಡ್ಬೇಕು ಮಾತಾಜಿ, ಎಕ್ಸ್ಟ್ರಾ ಮಾಡೋಂಗಿಲ್ಲ. ಓಕೆ ಮಾತಾಜಿ. ಕೌಂಟ್ ಅಂದ್ರೆ ಅದು 108 ಅಂದ್ರೆ 1 ರೌಂಡ್. ಸೊ ಜಾಸ್ತಿ ಮಾಡಿದ್ರೆ 1 ರೌಂಡ್ ಜಪ ಮಾಡಿ ತಗೊಂಡೆ ಮಾಡ್ತಾ ಇರ್ತೀವಿ. ಬಟ್ ಏನಂದ್ರೆ 108 ಮಾಡ್ತೀರಾ, 108 ಆಗಿ ಎಕ್ಸ್ಟ್ರಾ ಆದ್ರೆ ಓಕೆ, ಅಂದ್ರೆ ಅದು ಲೆಕ್ಕಕ್ಕೆ ಬರಲ್ಲ. ಅದು ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ಕೌಂಟ್ ಸರಿ ಇರ್ಬೇಕು ಮಾತಾಜಿ. 108 ಅಂದ್ರೆ 108. ಜಾಸ್ತಿ ಆದ್ರೆ ಅದು ಬೇರೆ ನಂಬರ್ ಚೇಂಜ್ ಆಯ್ತಲ್ಲ, ಅದಕ್ಕೆ ಏನೋ ಸಿಗ್ನಿಫಿಕೆನ್ಸ್ ಇರುತ್ತೆ, ಅದಕ್ಕೆ ಅವ್ರು ಆಚಾರ್ಯರು ಕೊಟ್ಟಿರ್ತಾರೆ. ನಾವು ಅದು ನಂಬರ್ ಚೇಂಜ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸರಿ ಮಾತಾಜಿ, ಸರಿ, ಥ್ಯಾಂಕ್ಸ್. ಹರೇ ಕೃಷ್ಣ. ಬೇರೆ ಯಾರ್ದಿಲ್ಲ ಅಲ್ಲ ಪ್ರಶ್ನೆ ಆಗಿದ್ರೆ? ಓಕೆ, ಸರಿ, ಆಗಿದ್ರೆ ಮುಕ್ತಾಯ ಮಾಡೋಣ. ಧನ್ಯವಾದ ಎಲ್ಲರಿಗೂ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವೇಭ್ಯೋ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ.